ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ಭಕ್ತಿಶಾಸ್ತ್ರಿ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಉಪದೇಶಾಮೃತದ 4ನೆಯ ಶ್ಲೋಕವನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ಣಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಉಪದೇಶಾಮೃತ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ಕಳೆದ ವಾರದಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಂತಹ ಉದಾಹರಣೆಗಳು, ಸಾದೃಶ್ಯಗಳು ಇವುಗಳನ್ನು ಉಲ್ಲೇಖಿಸಿ ಅನುಕೂಲಕರ ಮತ್ತು ಅನನುಕೂಲಕರವಾದಂತಹ 6 ಚಟುವಟಿಕೆಗಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಅಧ್ಯಾಯ 2 ಮತ್ತು 3ರಿಂದ ಅವುಗಳಿಗೆ ವಿಶೇಷವಾಗಿ ಸಂಬಂಧಿತವಾದಂತಹ ಅಂಕಗಳನ್ನು ಅನ್ವಯಿಸುವ ಯೋಜನೆಗಳನ್ನು ಚರ್ಚಿಸಲಾಯಿತು. ಹಾಗೂ ನಿಯಮ ಆಗ್ರಹ ಮತ್ತು ನಿಯಮಾಗ್ರಹ ಇವುಗಳಿಗೆ ಸಂಬಂಧಪಟ್ಟಂತಹ ಧಾರ್ಮಿಕ ತತ್ವಗಳನ್ನ ಸರಿಹೊಂದಿಸುವಲ್ಲಿ ಪ್ರಭುಪಾದರ ಚಿತ್ತ. ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಯಾವುದು ನಮಗೆ ಪ್ರಸ್ತುತ ಅನ್ನುವುದನ್ನ ಶ್ರೀಲ ಪ್ರಭುಪಾದರು ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಇಂದಿನ ವಾರದಲ್ಲಿ ಇವತ್ತು 3ನೇ ಪಾಠ, ಅಂದ್ರೆ 3ನೇ ದಿನ, 4ನೇ ಅಧ್ಯಾಯ, ಪ್ರೀತಿಯ 6 ವಿನಿಮಯಗಳು ಅಥವಾ 6 ಪ್ರೀತಿಯ ವಿನಿಮಯಗಳು, 6 ಲವಿಂಗ್ ಎಕ್ಸ್ಚೇಂಜಸ್ ಅಂತ ಹೇಳ್ತೇವೆ. 6 ಕ್ರಿಯೆಗಳ ಮೂಲಕ ನಾವು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನ, ಪ್ರೀತಿಯನ್ನ ಬೆಳೆಸಿಕೊಳ್ಳಬಹುದು ಅನ್ನೋದನ್ನ ರೂಪ ಗೋಸ್ವಾಮಿಯವರು ಉಪದೇಶಾಮೃತದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕ ಈ ರೀತಿಯಾಗಿದೆ. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಇವುಗಳು 6 ಪ್ರೀತಿ ಲಕ್ಷಣಗಳು. ದಾನವಾಗಿ ಕೊಡುಗೆಗಳನ್ನು ಕೊಡುವುದು, ದಾನಗಳನ್ನು ಸ್ವೀಕರಿಸುವುದು, ತನ್ನ ಮನಸ್ಸನ್ನು ಬಿಚ್ಚಿ ಹೇಳುವುದು, ರಹಸ್ಯವಾಗಿ ಕೇಳಿ ತಿಳಿದುಕೊಳ್ಳುವುದು, ಪ್ರಸಾದ ಸ್ವೀಕರಿಸುವುದು ಮತ್ತು ಪ್ರಸಾದ ಕೊಡುವುದು. ಇವು ಭಕ್ತರ ನಡುವೆ ನಡೆಯುವ 6 ಪ್ರೇಮ ಸಂಕೇತಗಳು. ಇದು ಕನ್ನಡದಲ್ಲಿ ಕೊಟ್ಟಿರುವಂತಹ ಅನುವಾದ. ಈ 6 ವಿಚಾರಗಳನ್ನ ನಾವು ಭೌತಿಕವಾಗಿಯೂ ಕೂಡ ಕಾಣಬಹುದು. ಇದು ಆಧ್ಯಾತ್ಮಿಕವಾಗಿಯೂ ನಮಗೆ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಹಾಯವನ್ನ ಮಾಡ್ತದೆ. ಇಲ್ಲಿ ಒಟ್ಟು 6 ವಿಚಾರಗಳನ್ನ ಹೇಳಲಾಗಿದೆ. ದದಾತಿ ಅಂತ ಹೇಳಿದ್ರೆ ಕೊಡುವಂತಹದ್ದು. ಪ್ರತಿಗೃಹಣಾತಿ ಅಂತ ಹೇಳಿದ್ರೆ ತೆಗೆದುಕೊಳ್ಳುವುದು. ಗುಹ್ಯಂ ಆಖ್ಯಾತಿ ಅಂದ್ರೆ
ಸಾಮಾನ್ಯವಾಗಿ ಎಲ್ಲರ ಜೊತೆಗೂ ಹಂಚಿಕೊಳ್ಳದೇ ಇರುವಂತಹ ವಿಚಾರಗಳನ್ನ ನಾವು ನಮ್ಮ ಪ್ರೀತಿ ಪಾತ್ರದಲ್ಲಿ ಹಂಚಿಕೊಳ್ತೇವೆ. ನಮ್ಮ ವಿಚಾರಗಳನ್ನು ಅವರಿಗೆ ತಿಳಿಸ್ತೇವೆ ಮತ್ತು ಅವರ ವಿಚಾರಗಳನ್ನ ನಾವು ಕೇಳಿ ತಿಳಿಯುತ್ತೇವೆ. ಇದು ಗುಹ್ಯಮಾಖ್ಯಾತಿ ಮತ್ತು ಪೃಚ್ಛತಿ. ಅವರಿಗೆ ನಾವು ತಿಳಿಸುವಂತಹದ್ದು ಮತ್ತು ಅವರ ವಿಚಾರಗಳನ್ನ ನಾವು ಕೇಳಿ ತಿಳಿದುಕೊಳ್ಳುವಂತಹದ್ದು. ನಂತರ ಕೊನೆಗೆ 2 ಭುಂಕ್ತೆ ಮತ್ತು ಭೋಜಯತೆ. ಇವುಗಳು ತಿನ್ನುವುದು ಮತ್ತೆ ತಿನ್ನಿಸುವುದು. ಅಂದ್ರೆ ಅವರು ನಮಗೆ ಆಮಂತ್ರಣವನ್ನು ಕೊಟ್ಟಾಗ ನಾವು ಅವರ ಬಳಿಗೆ ಹೋಗಿ ಆ ಒಂದು ಔತಣವನ್ನ ಸ್ವೀಕರಿಸುವುದು ಮತ್ತು ಅವರನ್ನ ನಾವು ಆಮಂತ್ರಿಸಿ ನಾವು ಅವರಿಗೆ ಆ ಒಂದು ಔತಣವನ್ನ ಕೊಡುವಂತಹದ್ದು. ಇದು ಇಷ್ಟು 6 ವಿಚಾರಗಳು ಸೇರಿ ಇಲ್ಲಿ ಪ್ರೀತಿ ಲಕ್ಷಣ ಅಂತೇಳಿ ಹೇಳಿದ್ದಾರೆ. ಈಗ ದದಾತಿ ಅಂತ ಹೇಳಿದ್ರೆ ಕೊಡುವಂತಹದ್ದು. ಏನನ್ನ ನಾವು ಕೊಡಬಹುದು, ಮತ್ತೆ ಪ್ರತಿಗೃಹಣಾತಿ, ನಾವು ಏನನ್ನ ಪಡೆಯಬಹುದು. ಆಧ್ಯಾತ್ಮ ವಿಚಾರದಲ್ಲಿ ಇದರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ದದಾತಿ, ನಾವು ಭಗವಂತನಿಗೆ ಮತ್ತು ಭಗವಂತನ ಭಕ್ತರಿಗೆ ನಮ್ಮಲ್ಲಿರುವಂತಹ ಸೇವೆಯನ್ನ ಕೊಡಬಹುದು. ಆ ಭಗವಂತನ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ನಾವು ಪಡೆದುಕೊಳ್ಳಬಹುದು. ಭಗವಂತನಿಗೆ ಸೇವೆ ಮಾಡುವ ಮೂಲಕ ನಾವು ಭಗವಂತನಿಗೆ ಹತ್ತಿರ ಆಗ್ತೇವೆ. ನಾವು ಮಾಡುವಂತಹ ಜಪ ಅದು ಮತ್ತು ನಾವು ಮಾಡುವ ಸೇವೆ ಇದೆರಡು ಕೂಡ ಬಹಳ ನಿಕಟವಾದಂತಹ ಒಂದು ಸಂಬಂಧವನ್ನ ಹೊಂದಿದೆ. ಯಾರು ಚೆನ್ನಾಗಿ ಸೇವೆಯನ್ನ ಮಾಡ್ತಾರೋ ಅವರು ಮಾಡುವ ಜಪವು ತುಂಬಾ ಶುದ್ಧವಾಗಿರ್ತದೆ. ಮತ್ತು ಯಾರು ಉತ್ತಮವಾಗಿ ಜಪವನ್ನ ಮಾಡ್ತಾರೋ ಅವರಿಗೆ ಸೇವೆ ಮಾಡುವಂತಹ ಅವಕಾಶ ಮತ್ತು ಆಸಕ್ತಿ ಎರಡೂ ಕೂಡ ಹೆಚ್ಚಾಗಿರ್ತದೆ. ಇದು ದದಾತಿ, ವ್ಯಕ್ತಿಯು ಭಗವಂತನಿಗೆ ಅಥವಾ ಭಗವಂತನ ಭಕ್ತರಿಗೆ ಕೊಡುವಂತಹದ್ದು. ಪ್ರತಿಗ್ರಹಣಾತಿ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ಳುವಂತಹದ್ದು. ಈಗ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡ್ತೇವೆ. ಅದು ಭಗವಂತನ ಕರುಣೆ. ಆ ಪ್ರಸಾದವನ್ನ ಸ್ವೀಕಾರ ಮಾಡುವುದರಿಂದ ನಮ್ಮಲ್ಲಿರುವಂತಹ ಭಕ್ತಿ ಅದು ಹೆಚ್ಚಾಗ್ತದೆ. ಇದು ಪ್ರತಿಗ್ರಹಣಾತಿ ಅಂತ ಹೇಳಿ ಹೇಳ್ತೇವೆ. ಉಡುಗೊರೆಗಳನ್ನ ಕೊಡುವುದು ಮತ್ತೆ ಉಡುಗೊರೆಗಳನ್ನ ತೆಗೆದುಕೊಳ್ಳುವುದು. ನಾವು ಅತ್ಯಂತ ಪ್ರೀತಿ ಪಾತ್ರರಿಗೆ ನಾವು ಕೂಡ ಅವರ ಹತ್ರ ಹೋಗ್ಬೇಕಾದ್ರೆ ಏನನ್ನಾದ್ರೂ ತೆಗೆದುಕೊಂಡು ಹೋಗ್ತೇವೆ ಮತ್ತು ಅವರು ಕೂಡ ನಮಗೆ ಏನನ್ನಾದ್ರೂ ಕೊಡ್ತಾರೆ. ಈ ರೀತಿಯಾಗಿ ಒಂದು ವಿನಿಮಯವು ನಡೆಯುತ್ತದೆ. ಇನ್ನು ಗುಹ್ಯಮಾಖ್ಯಾತಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಏನೆಲ್ಲ ಸಂಶಯಗಳಿವೆ ಅವುಗಳನ್ನ ನಾವು ಭಕ್ತರಲ್ಲಿ ಹೇಳಿಕೊಳ್ಳಬಹುದು. ಇದನ್ನ ಎಲ್ಲರಲ್ಲಿಯೂ ಕೂಡ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಅದನ್ನ ಗುಹ್ಯಂ ಅಂತೇಳಿ ಕರೀತೇವೆ. ಇದು ತುಂಬಾ ವೈಯಕ್ತಿಕವಾಗಿರುವಂತಹದ್ದು. ನಾವು ಭಕ್ತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಇರಬೇಕಾದ್ರೆ ನಮಗೆ ಅನೇಕ ಅನುಮಾನಗಳು ಬರ್ತವೆ. ಅಂತಹ ಅನುಮಾನಗಳು, ಪ್ರಶ್ನೆಗಳು ಬಂದಾಗ ನಾವು ಯಾರಲ್ಲಿ ಹೋಗಿ ಕೇಳಬೇಕು, ಯಾರಲ್ಲಿ ವಿಚಾರಿಸಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ನಮಗೆ ಯಾರು ತುಂಬಾ ಆಪ್ತರಿರ್ತಾರೋ ಅಥವಾ ನಮ್ಮ ಎಲ್ಲ ಅನುಮಾನಗಳನ್ನ ಇವರು ಪರಿಹರಿಸಬಹುದು ಅಂತ ಅನ್ನಿಸ್ತದೋ ಅಂತಹ ವ್ಯಕ್ತಿಯಲ್ಲಿ ನಾವು ಹೋಗಿ ಇವುಗಳನ್ನ ಹೇಳಿದ್ರೆ ಉತ್ತಮ. ಯಾಕಂದ್ರೆ ಇಂತಹ ವಿಚಾರಗಳನ್ನ ಎಲ್ಲರಲ್ಲಿಯೂ ಕೂಡ ನಾವು ಒಂದು ಚರ್ಚೆಯನ್ನ ಮಾಡಿದ್ರೆ ಅದರಿಂದ ನಮಗೆ ಸಮಸ್ಯೆಗಳು ಬರಬಹುದು. ಯಾಕಂದ್ರೆ ನಮ್ಮ ಆ ಒಂದು ವಿಚಾರಗಳು ಅವರಿಗೆ ತಿಳಿಯುವ ಮೂಲಕ ಅದರಿಂದ ಅವರು ಯಾವುದಾದ್ರೂ ಸ್ವಂತ ಸ್ವಾರ್ಥವಾದ ಉಪಯೋಗಕ್ಕೆ ಅದನ್ನು ಬಳಸಿಕೊಳ್ಳುವಂತಹ ಒಂದು ಸಂದರ್ಭಗಳು ಬರ್ತವೆ. ಆದ್ರಿಂದ ಕೇವಲ ಭಕ್ತರಲ್ಲಿ ಮಾತ್ರ ಇವುಗಳನ್ನ ಈ ಒಂದು ವಿಚಾರ ವಿನಿಮಯವನ್ನ ಮಾಡಿಕೊಳ್ಳಬಹುದು. ಹಾಗೆ ಪೃಚ್ಛತಿ, ನಮ್ಮಲ್ಲಿರುವಂತಹ ವಿಚಾರಗಳನ್ನ ಅವರಿಗೆ ಹೇಳುವಂತಹದ್ದು ಮತ್ತು ಅವರ ವಿಚಾರಗಳನ್ನ ನಾವು ಕೇಳುವಂತಹದ್ದು. ಅವರ ಜೀವನದಲ್ಲಿ ಅವರು ಹೇಗೆ ಭಕ್ತಿಗೆ ಬಂದಿದ್ದಾರೆ, ಅವರು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸಿದ್ದಾರೆ, ನಮ್ಮ ಜೀವನದಲ್ಲಿಯೂ ಅದೇ ರೀತಿಯಾದಂತಹ ಸಮಸ್ಯೆಯನ್ನು ಬಂದಾಗ ನಾವು ಹೇಗೆ ಅದನ್ನ ಬಗೆಹರಿಸಬಹುದು, ಇವುಗಳನ್ನೆಲ್ಲ ವಿಚಾರಿಸಿ ನೋಡುವಂತಹದ್ದು. ಕೊನೆಗೆ ಭುಂಕ್ತೆ ಭೋಜಯತೆ, ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನ ಸ್ವೀಕಾರ ಮಾಡ್ತೇವೆ. ಹಾಗೆ ಭಕ್ತರನ್ನ ನಮ್ಮ ಮನೆಗೆ ಕರೆಸಿ ಅವರ ಆ ಒಂದು ಸಂಕೀರ್ತನೆಯನ್ನ ನಮ್ಮ ಮನೆಯಲ್ಲಿ ಆಯೋಜಿಸುವ ಮೂಲಕ ಅವರಿಗೂ ಕೂಡ ನಾವು ಭೋಜಯತೆ, ಈ ಪ್ರಸಾದವನ್ನ ತಿನ್ನಿಸಬಹುದು. ಈ ರೀತಿ 6 ವಿಚಾರಗಳ ಮೂಲಕ, 6 ಕಾರ್ಯಗಳ ಮೂಲಕ ನಾವು ಯಾರಲ್ಲಾದ್ರೂ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.
ಇದು ಭೌತಿಕವಾಗಿಯೂ ಕೂಡ ನಾವು ನೋಡುದಾದ್ರೆ, ಯಾರಾದ್ರೂ ಒಂದು ಹೊಸ ವಿಚಾರವನ್ನ ತಿಳಿಸಬೇಕು ಅಂತ ಹೇಳಿದ್ರೆ ಒಂದು ಔತಣಕೂಟವನ್ನ ಇಡ್ತಾರೆ. ಹೆಚ್ಚಾಗಿ ಬಿಸ್ನೆಸ್ಗಳಲ್ಲಿ ಒಂದು ಪಾರ್ಟಿ ಅಂತ ಹೇಳಿ ಇಡ್ತಾರೆ. ಅದಕ್ಕೆ ಎಲ್ಲರನ್ನು ಕೂಡ ಆಮಂತ್ರಿಸ್ತಾರೆ. ಹಾಗೆ ಬಂದಂತಹವರು ಅವರು ಆ ಒಂದು ಔತಣವನ್ನ ಸ್ವೀಕಾರ ಮಾಡುವಾಗ ಅಲ್ಲಿಯೇ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸಿಕೊಡ್ತಾರೆ. ಹಾಗೆ ಅವರ ಒಂದು ಬಿಸ್ನೆಸ್ ಅದು ತುಂಬಾ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನೇ ಷಡ್ವಿಧಂ ಪ್ರೀತಿ ಲಕ್ಷಣಂ ಅಂತ ಹೇಳಿ ಹೇಳ್ತಾರೆ. ಕಳೆದ 2 ವಾರಗಳಲ್ಲಿ ಭಕ್ತರ ನಡುವೆ ಪ್ರೀತಿಯ 6 ಲಕ್ಷಣಗಳನ್ನು ಅನ್ವಯಿಸಿದ ನಿಮ್ಮ ಅನುಭವವನ್ನು ವ್ಯಕ್ತಪಡಿಸಿ. ನಮಿತಾ ಮಾತಾಜಿ, ಅದು 7 ಅಲ್ಲ, ಆಗ್ಲೇ ನಾನು ಹೇಳಿದೆ. ಏನಂದ್ರೆ ಅಲ್ಲಿ ಗುಹ್ಯಂ ಮತ್ತೆ ಆಖ್ಯಾತಿ ಅದು 2 ಕೂಡ ಒಂದೇ ಪಾಯಿಂಟ್. ಗುಹ್ಯಂ ಆಖ್ಯಾತಿ, ಪೃಚ್ಛತಿ ಅಂದ್ರೆ ಇನ್ನೊಂದು ಪಾಯಿಂಟ್. ಇದೊಂದು ಚಟುವಟಿಕೆ. ಏನಂತ ಹೇಳಿದ್ರೆ, 2 ವಾರಗಳಲ್ಲಿ ಯಾವುದಾದ್ರೂ ಈ ರೀತಿಯ ಪ್ರೀತಿ ಲಕ್ಷಣಗಳನ್ನ ತಾವು ಮಾಡಿದ್ರೆ, ತಮಗೆ ವ್ಯಕ್ತಪಡಿಸುವ ಇಚ್ಛೆ ಇದ್ರೆ ಕೈ ಎತ್ತಿ ಅದರ ಬಗ್ಗೆ ತಿಳಿಸಬಹುದು. ಇದು ಬ್ರೇಕ್ಔಟ್ ರೂಮ್ ಏನು ಬೇಕಾಗಿಲ್ಲ, ನೇರವಾಗಿ ವಾಲಂಟರಿಲಿ ಯಾರಾದರೂ ಮುಂದೆ ಬಂದು ತಿಳಿಸಬಹುದು. ನೀವು ಯಾವುದಾದ್ರೂ ಒಂದು ಸಂಕೀರ್ತನೆಗೆ ಹೋಗಿರ್ಬೋದು, ಅಲ್ಲಿ ಪ್ರಸಾದ ವಿತರಣೆ ಮಾಡಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ನೀವು ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿದ್ಮೇಲೆ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತೀರಾ, ಅಥವಾ ಯಾವುದಾದ್ರೂ ಒಂದು ವಿಶೇಷವಾದಂತಹ ಸಂದರ್ಭಗಳ ಬಗ್ಗೆಯೂ ಕೂಡ ತಿಳಿಸಬಹುದು. गीता माता जी। हरे कृष्ण प्रभुजी। हरे कृष्ण। ಲಾಸ್ಟ್ ಬ್ಯಾಚ್ ಇದ್ದಾಗ ಪ್ರಭುಜಿ ಅದು ಲೆವೆಲ್ 1 ಕ್ಲಾಸ್ ಆಗ್ತಾ ಇದ್ದಾಗ ಕೊನೆಯ ದಿನ ಕೋಹೋಸ್ಟ್ ಮಾತಾಜಿ ಅವ್ರು ಕೇಳಿದ್ರು. ಅವರು ಸುಮಾರು ವರ್ಷದಿಂದ ಕೋಹೋಸ್ಟ್ ಮಾಡ್ತಾ ಇದಾರೆ ಪ್ರಭುಜಿ. ಅವ್ರು ಕೇಳಿದ್ರು, ನನ್ಗೆ ನಡುವೆ ಆಗ್ತಾ ಇಲ್ಲ ಭಕ್ತಿನಲ್ಲಿ ಮುಂದುವರಿಯೋದಕ್ಕೆ, ಯಾಕೆ ಮಾತಾಜಿ ಗೊತ್ತಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಯಾಕೆ ನಿಮ್ಗೆ ಏನಾಗ್ತದೆ, ಜಪ ಮಾಡ್ತಾ ಇಲ್ವಾ ಅಂದ್ರೆ, ಅದ್ರಲ್ಲೆಲ್ಲ ಇಂಟ್ರೆಸ್ಟೇ ಬರ್ತಿಲ್ಲ ಮಾತಾಜಿ. ನಾನು ತುಳಸಿ ಮಾಲೆ ಕೂಡ ಆಗ್ತಾ ಇದ್ದೆ, ಈಗ ಹಾಕೊಳಕ್ಕೂ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ನಾನು ಇಷ್ಟ ದಿನ ಮನೆಯಲ್ಲಿದ್ದೆ, ಈಗ ಹಾಸ್ಟೆಲ್ ಬಂದಿದ್ದೀನಿ. ಅಲ್ಲಿ ನನ್ಗೆ ಪ್ರಸಾದ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ, ಆನಿಯನ್ ಗಾರ್ಲಿಕ್ ಆಗ್ತಾ ಇದಾರೆ. ಅದಕ್ಕೆ ತೆಗೆದ್ಬಿಟ್ಟೆ ತುಳಸಿ ಮಾಲೆ ಕೂಡ, ಕಂಠಿ ಮಾಲನ. ಮತ್ತೆ ಜಪ ಮಾಡೋದ್ರಲ್ಲೂ ಒಂದ್ ದಿನ ಮಾಡ್ತೀನಿ, ಇನ್ನೊಂದ್ ದಿನ ಮಾಡೋದಿಲ್ಲ. ಮತ್ತೆ ಏನ್ ಮಾಡೋದು ಅಂತ ಕೇಳಿದ್ರು ಪ್ರಭುಜಿ. ಅದಕ್ಕೆ ನಾನು ಹೇಳ್ದೆ, ಏನಾದ್ರೂ ಸರಿ, ನಿಮ್ಗೆ ಪ್ರಸಾದ ಮಾಡೋದ್ ಕಷ್ಟ ಆಗಿದ್ರು ಪರವಾಗಿಲ್ಲ, ಆದ್ರೆ ಜಪ ಮಾತ್ರ ಬಿಡ್ಬೇಡಿ. ಮಾಡ್ತಾ ಇದ್ರೆ ನಿಮ್ಗೆ ದೇವ್ರು ಒಂದಲ್ಲ ಒಂದ್ ರೀತಿ ಹೆಲ್ಪ್ ಮಾಡೇ ಮಾಡ್ತಾನೆ. ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ರೆ ನಿಮ್ಗೆ ಒಂದಲ್ಲ ಒಂದ್ ರೀತಿನಲ್ಲಿ ದೇವ್ರು ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕೊಟ್ಟೆ ಕೊಡ್ತಾನೆ. ನಮ್ ಲೈಫಲ್ಲೂ ಆತರನೇ ಇತ್ತು. ಮೊದ್ಲೆಲ್ಲ ನನ್ಗೆ ಮನೆಯಲ್ಲಿ ಯಾವ್ದೇ ರೀತಿ ಸಪೋರ್ಟ್ ಇರ್ಲಿಲ್ಲ, ಆದ್ರೆ ಕ್ಲಾಸ್ ಕೇಳಕ್ಕೂ ಬಿಡ್ತಾ ಇರ್ಲಿಲ್ಲ, ಕದ್ದು ಮುಚ್ಚಿ ಕೇಳ್ತಿದ್ದೆ. ಆದ್ರೆ ನನ್ಗೆ ಅವ್ರು ಒಂದೇ ಒಂದ್ ಬಿಟ್ಟಿದ್ದು ಯಾಮಾರಿ ಅಂದ್ರೆ ಜಪ ಮಾಡೋದಕ್ಕೆ. ಬರೀ ಜಪ ಮಾಡಿದ್ ಮಾತ್ರಕ್ಕೆ ಇವಾಗ ನಾನ್ ಕ್ಲಾಸ್ ಮಾಡೋದಕ್ಕೂ ಅವ್ರು ಬಿಡ್ತಾರೆ. ನಾನ್ ಮಾಡಿಲ್ಲ ಅಂದ್ರೆ ಅವ್ರು ಬಂದ್ ಕೇಳ್ತಾರೆ, ಇವತ್ ಕ್ಲಾಸ್ ಇಲ್ವಾ, ಇವತ್ ಜಪ ಆಗಿಲ್ವಾ ಅಂತ. ಈ ರೀತಿ ಡಿಸ್ಕಷನ್ಸ್ ಇರುತ್ತೆ ಪ್ರಭುಜಿ. ಯಾರಾದ್ರೂ ಅಂದ್ರೆ ನಾವು ಆನ್ಲೈನ್ ಅಲ್ಲಾದ್ರೂ ಕೂಡ ಭಕ್ತರ ಜೊತೆ, ಡಿವೋಟಿಸ್ ಜೊತೆ ಡಿಸ್ಕಷನ್ಸ್ ಇರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಬೆಳಗ್ಗೆ ಮಾಡಿ ಕ್ಷಮಿಸಿ. ಇಲ್ಲಿ 6 ಪ್ರೀತಿಯ ಲಕ್ಷಣಗಳಲ್ಲಿ ನಾನು ಭಕ್ತರ ಒಂದು ನಡುವೆ ಅಂತಂದ್ರೆ ಆನ್ಲೈನ್ ಭಕ್ತಿ ಲಕ್ಷಣ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಭುಜಿ. ಯಾಕಂದ್ರೆ ನಾವು ಇನ್ನೂ ಪರೋಕ್ಷವಾಗಿ ನಾವು ಆನ್ಲೈನ್ ಅಲ್ಲಿ ತರಗತಿನ ತಗೊಳ್ತೇವೆ ವಿನಃ ನಾವಿನ್ನ ಸಮಕ್ಷಮವಾಗಿ ಯಾರನ್ನು ಕೂಡ ನೋಡಿಲ್ಲ. ಆದ್ರೂ ಕೂಡ ಎಷ್ಟು ಅನ್ಯೋನ್ಯತೆ ಇದೆ ಅಂತಂದ್ರೆ, ಒಂದು ದಿನ ತರಗತಿ ಇಲ್ಲಾಂದ್ರೂ ಕೂಡ ಅವರು ಅಟ್ಲೀಸ್ಟ್ half an hour ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿ ನೀವು ಕೊಟ್ಟಿರುವಂತಹ ಈ ದದಾತಿ, ಪ್ರತಿಗ್ರಹಣಾತಿ, ಗುಹ್ಯಂ, ಆಖ್ಯಾತಿ, ಪೃಚ್ಛತಿ, ಭುಂಕ್ತೆ, ಭೋಜಯತೆ ಇಲ್ಲ. ಆದ್ರೆ ಉಳಿದ ಮೇಲಿನ 4 ಇದೆ. ಯಾವುದು? ಗುಹ್ಯಂ, ಆಖ್ಯಾತಿ, ಪೃಚ್ಛತಿ ಮತ್ತೆ ದದಾತಿ, ಗಹನಾತಿ. ದದಾತಿನಲ್ಲಿ ನಾನು ನನ್ನ ಅನುಭವ ಅಂದ್ರೆ ಇಲ್ಲಿ 2 ಹೇಳ್ತೇನೆ, ದದಾತಿ ಮತ್ತೆ ಪ್ರತಿಗ್ರಹಣಾತಿ.
ಈಗ ಕೆಲವೊಬ್ರು ನಾವು ಮಾತಾಡಿದ್ರು ಕೂಡ ಅದರದ್ದು ಕೆಲವೊಂದ್ಸಲಿ ಅಪಾರ್ಥ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಮಾತಾಡ್ದೇನು ಕೂಡ ಅವರು ತಿಳ್ಕೊಳ್ಳುವಂತವ್ರು ನಮ್ಮ ಗ್ರೂಪ್ ನಲ್ಲಿರೋರು. ಒಂದು ದಿನ ನಾನು ಏನೋ ಸ್ವಲ್ಪ ಧ್ವನಿಯಲ್ಲಿ ಬದಲಾವಣೆ ಆಗಿರ್ಬಹುದು ಅಥವಾ ಏನೇ ಆದ್ರೂನು ಇಷ್ಟು ಬೇಗ ಕಂಡು ಹಿಡ್ಕೊಳ್ತಾರೆ ನನ್ನನ್ನ. ಮಾತಾಜಿ ನೀವ್ ಆರಾಮಿದ್ದೀರಾ, ಏನಾಯ್ತು, ಯಾಕೆ? ಸೊ ಅಂದ್ರೆ ಮನೆಯಲ್ಲಿರೋರು ಏಕೋ ಹತ್ರ ಇರ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಇವ್ರು ದೂರ ಇರ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬೋದು. ಅಷ್ಟೊಂದು ಅನ್ಯೋನ್ಯತೆ, ಅವರು ಕೂಡ ಅಷ್ಟು ಕಾಳಜಿ ಮಾಡ್ತಾರೆ. ಮತ್ತೆ ಉಳಿದವ್ರು ಎಲ್ಲರನ್ನೂ ಕೂಡ ಕಾಳಜಿ ಅನ್ನೋದು ಇಲ್ಲಿ ಎಷ್ಟು ಮಟ್ಟಿಗೆ ಒಳ್ಳೇದು ಅನ್ನೋದು ಗೊತ್ತಿಲ್ಲ. ಆದ್ರೆ ಅದೊಂದು ಏನವರು ನೋಡ್ದೇನೋ ಕೇವಲ ಧ್ವನಿಯಲ್ಲಿ ಒಂದು ಕಂಡು ಹಿಡಿತಾರೆ. ಅದು ನಿಜಕ್ಕೂ ಏನದು ಒಂದು ಸಂಪರ್ಕ ಗೊತ್ತಿಲ್ಲ. ಒಂದು ಮತ್ತೆ ಉಳಿದವ್ರು ಎಲ್ಲರೂ ಕೂಡ ಹಾಗೇನೆ. ನಾವು ಅವರು ಪ್ರತಿಯೊಬ್ಬರ ಮನೆಯಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆ ಸಮಸ್ಯೆಯನ್ನ ಈ ಒಂದು ಗುಹ್ಯ ಆಖ್ಯಾತಿ ಅಂತ ಹೇಳಿದ್ವಿ, ಅವರು ಇಷ್ಟು ಮನಸ್ಸು ಬಿಚ್ಚಿ ಹೇಳ್ಕೊಳ್ತಾರೆ. ಕೆಲವೊಂದ್ ಸಮಯದಲ್ಲಿ ನಮ್ಗೆ ನಾವು ಭಗವದ್ಗೀತೆ, ಭಾಗವತಮ್, ಈ ಭಕ್ತಿ ರಸಾಮೃತ ಸಿಂಧು ಎಲ್ಲ ಓದ್ತಾ ಇರ್ತೇವೆ. ಕೊನೆಯದಾಗಿ ಒಂದು 10 minutes ಏನಾದ್ರೂ ಸಮಯ ಸಿಕ್ಕಾಗ ಅವರು ಹೇಳ್ಕೊಳ್ತಾರೆ. ಯಾವ ಧೈರ್ಯದ ಮೇಲೆ ಅಂತಂದ್ರೆ ಇದು ಏನು ರೂಮರ್ಸ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಅಂದ್ರೆ ಭಕ್ತರ ಮೇಲೆ ಇರುವಂತಹ ಅದೊಂದು ನಂಬಿಕೆ. ಸಮಾಜದಲ್ಲಿ ನಾವು ಇತರ ವ್ಯಕ್ತಿಗಳಿಗೆ ಹೇಳಿದಾಗ ಅದು ಬೇರೆ ರೀತಿ ಆಗ್ಬೋದು. ಅಂದ್ರೆ ಬೇಕಾದಾಗ ಅವರು ಅದನ್ನ ಹೇಳಲಿಕ್ಕಿಲ್ಲ. ಯಾವಾಗ ವ್ಯಕ್ತಿಗೆ ಯಾವಾಗ ಯಾರು ಬೇಕಾಗ್ತಾರೋ ಬೇಡವಾಗ್ತಾರೋ ಗೊತ್ತಾಗೋದಿಲ್ಲ ಈಗಿನ ಸಮಾಜದಲ್ಲಿ. ಸೊ ಬೇಕಾದಾಗ ಒಳ್ಳೆಯವರಾಗಿರ್ಬೋದು, ಬೇಡವಾದಾಗ ಸೊ ಅದೇನೋ ಈ ಗುಹ್ಯ ಆಖ್ಯಾತಿ ಇದೆ, ಅದನ್ನ ಬೇರೆ ರೀತಿಯಾಗಿನೂ ಹೇಳ್ಬೋದು. ಹಾಗಾಗಿ ಈ ಭಕ್ತರ ನಡುವೆ ಅಂತ ಒಂದು ಇದು ಆಗುತ್ತೆ ಅಂತ ನನಗೆ ಅನ್ಸ್ಲಿಲ್ಲ. ಸೊ ಇಲ್ಲಿ ಒಂದು ಅದನ್ನ ಹೇಳ್ಲಿಕ್ಕೆ ಇಚ್ಛೆ ಪಟ್ಟೆ ಪ್ರಭುಜಿ. ಅದು ನಾನು ಅನುಭವಿಸಿದ್ದೇನೆ, ಅನುಭವ ಆಗಿದೆ ನನಗೆ. ನಾನು ಅವ್ರನ್ನ ಗೊತ್ತಾ ಹಿಡಿತೀನೋ ಗೊತ್ತಿಲ್ಲ, ಬಟ್ ನನ್ನ ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಪ್ರಭುಜಿ. ನಾನು ಇಲ್ಲ ಅದ್ರಲ್ಲಿ ಅಷ್ಟು ಅವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಹಳಾಗಿಲ್ಲ ಅನ್ಸುತ್ತೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಾನು ಈ ವಿಚಾರದಲ್ಲಿ ರೀಸೆಂಟ್ ಆಗಿ ಒಂದು ಭಕ್ತಿ ಸೆಂಟರ್ಗೆ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿ ಅಲ್ಲಿ ಇಸ್ಕಾನ್ ಅಲ್ಲಿ ನಡೆಸಬಹುದಂತ ಸೇವೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ ಪ್ರಭುಜಿ. ಅದು ತುಂಬಾ ಸ್ವಲ್ಪ ಮ್ಯಾನೇಜ್ಮೆಂಟ್ ಲೆವೆಲ್ ವಿಚಾರ ಡಿಸ್ಕಸ್ ಮಾಡ್ತಿರುವಾಗ ಪ್ರಭುಗಳು, ನಾವು ಭಕ್ತರಾಗಿ ಹೋಗಿದ್ರಿಂದ, ಅಂದ್ರೆ ನಾವು ಭಕ್ತರಲ್ಲ ಬಟ್ ನಾವು ಭಕ್ತಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಉದ್ದೇಶಕ್ಕೆ ನಾವು ಅಲ್ಲಿ ಹೋಗಿದ್ರಿಂದ ಅವರು ನಮ್ಗೆ ಅಲ್ಲಿ ಎಷ್ಟೋ ವಿಚಾರ ತಿಳಿಸ್ಕೊಟ್ರು. ಯಾಕೆಂದ್ರೆ ಅದು ಮುಂದೆ ನಮಗೆ ನಾವು ಹೇಗೆ ರೀತಿ ಸೇವ್ ಮಾಡ್ಬೇಕು ಅಂದ್ರೆ ಹೇಗಾಗುತ್ತೆ ಅಂದ್ರೆ ಪ್ರಭುಜಿ, ಒಂದು ಸೆಂಟರ್ ಇನ್ನೊಂದು ಸೆಂಟರ್ಗೆ ಹೋದಾಗ ನಮ್ಮನ್ನ ಯಾರು ಅಷ್ಟು ಬೇಗ ಸ್ವೀಕರಿಸೋದಿಲ್ಲ. ಬಟ್ ಕೆಲವು ಕಡೆ ಏನೋ ಗೊತ್ತಾಗಲ್ಲ, ಅವ್ರಿಗೆ ನಮ್ಮ ನೋಡಿದ ತಕ್ಷಣ, ಭಕ್ತರು ಅಂದ ತಕ್ಷಣ ಅವರು ಯಾವುದನ್ನೇ ಒಂದು ಮುಚ್ಚುಮರೆ ಇಲ್ಲದೆ ಹೇಳ್ಕೊಡ್ತಾರೆ. ಸೊ ಈಗ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದಾಗ ಯಾರು ಯಾವ್ದನ್ನು ಹೇಳೋದಿಲ್ಲ, ಯಾಕೆಂದ್ರೆ ಎಲ್ಲದನ್ನು ಅವಾಯ್ಡ್ ಮಾಡ್ತಾರೆ. ಅವರು ಮಾತಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಹೋದಾಗ ಅವ್ರ ಇಸ್ಕಾನ್ ಅಲ್ಲಿ ಅದೊಂದು ಸೇವೆ ಮಾಡೋ ರೀತಿನ, ಅದರದ್ದು ಒಂದು ಆಗುವಗಳು ಹೇಗಿರುತ್ತೆ, ಮತ್ತೆ ಸೇವೆ ಮಾಡಕ್ ಹೋಗ್ಬೇಕಾದ್ರೆ ನಮ್ಮ ಮನೋಭಾವನೆ ಹೇಗಿರ್ಬೇಕು. ಮೊದಲನೇದಾಗಿ ನಾವ್ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಇಸ್ಕಾನಿಂದ ನಮ್ಗೆ ಏನಾದ್ರು ಆಗುತ್ತೆ ಅಂತ ಹೋಗ್ಬಾರ್ದು. ನಮ್ಮ ದೇಹದಲ್ಲಿ ಶಕ್ತಿ ಇರೋದಷ್ಟು ನಾವು ಸೇವೆ ಮಾಡ್ಬೇಕಷ್ಟೆ, ನಮ್ಮ ಉದ್ದೇಶನೇ ಅಷ್ಟು. ಮತ್ತೆ ಅದು ನಾವೇನು ಪಡ್ಕೋಬಾರ್ದು. ನಾವು ಒಂದು ಒಳ್ಳೆ ಉದಾಹರಣೆನ ಕೊಟ್ರು ಪ್ರಭುಜಿ. ಅದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಸ್ವಲ್ಪ ನಮಗೆ ಅದ್ರ ಬಗ್ಗೆ ಅಷ್ಟು ತಿಳಿದಿರಲಿಲ್ಲ ವಿಚಾರವಾಗಿ. ಯಾಕಂದ್ರೆ ನಾವ್ ಏನೇ ಮಾಡಿದ್ರೆ ನಮ್ಗೆ ಏನೋ ಒಂದು ಬರುತ್ತೆ ಅನ್ನೋ ಉದ್ದೇಶನೇ. ಈಗ ಭಕ್ತಿ ಮಾಡ್ಬೇಕಾದ್ರೂ ಅಷ್ಟೇ, ನಾವ್ ಈಗಲೂ ನಾವು ಮಾಡ್ತಾ ಇರ್ಬೇಕಾದ್ರೆ ಏನೋ ನಮ್ಗೆ ಒಂದು ಪ್ರತಿಫಲ ನಿರೀಕ್ಷೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ಆ ಇಸ್ಕಾನ್ ನಲ್ಲಿ ಸೇವೆ ಮಾಡೋ ರೀತಿನ ಬಗ್ಗೆ ಅವರು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ನಾನು ಫಸ್ಟ್ ಟೈಮ್ ನೋಡಿದಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅಂತ ಒಂದು ಅನುಭವ ನನಗೆ ಆಯ್ತು ಪ್ರಭುಜಿ. ಇದು ಬಹುಶಃ ಭಕ್ತರ ಮಧ್ಯೆ ನಡೀತಕ್ಕಂಥ ಒಂದು ಉದಾಹರಣೆ ಅಂತ ನನಗೂ ಅನಿಸ್ತು. ಬಟ್ ಈಗ ನೀವು ಹೇಳಿದಾಗ, ಅಂದ್ರೆ ಆ ಶ್ಲೋಕದಲ್ಲಿ ನೋಡಿದಾಗ, ಬಟ್ ಅದ್ರ ಬಗ್ಗೆ ಹೇಳ್ಕೊಳ್ಬೇಕಂತ ಇಷ್ಟಪಡ್ತು ಪ್ರಭುಜಿ. ಅದು ಬಿಟ್ಟು ಮತ್ತೆ ಇನ್ನೊಂದು ವಿಚಾರ ಹೇಳ್ಪಟ್ಟೆ ಪ್ರಭುಜಿ. ನೀವು ಯಾವುದೇ ಸ್ಟೇಷನ್ಗಾದ್ರೂ ಹೋಗಿ, ಯಾವುದೇ ಊರ್ಗಾದ್ರೂ ಹೋಗಿ, ಆ ಒಂದು ಭಕ್ತರು ಮುಂದೆ ಬಂದಾಗ ಅದು ಒಂದು ಯಾವುದೇ ಒಂದು ಗೋಡೆ ಇರೋದಿಲ್ಲ. ಆ ಒಂದು ನಿಷ್ಕಳಂಕವಾಗಿ ನಮಸ್ಕಾರ ಮಾಡ್ತಾರೆ. ಅದು ಬೆಲೆ ಕಟ್ಟಕ್ಕಾಗಲ್ಲ ಅದಕ್ಕೆ. ಅದು ಭಕ್ತರ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ ತೋರಿಸುತ್ತೆ. ನಾವ್ ಯಾರಂತ ಗೊತ್ತಿರಲ್ಲ, ಅವ್ರು ನಮ್ಗೆ ಗೊತ್ತಿರಲ್ಲ. ಇವನ್ ಭಾಷೆ ಬೇರೆ ಇರ್ಬೋದು ಅಥವಾ ನಮ್ಮ ಭೌಗೋಳಿಕ ನೆಲೆ ಬೇರೆ ಇರ್ಬೋದು. ಬಟ್ ಆ ಒಂದು ನಮಸ್ಕಾರ ಮಾಡುವಾಗ ಆ ಪ್ರೀತಿ ತೋರಿಸ್ತಾರಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇದು ಭಕ್ತರ ನಡುವೆ ನಡ್ತಕ್ಕಂಥ ಒಂದು
ಸಣ್ಣ ಒಂದು ಪ್ರೀತಿ ವಿನಿಮಯ ಆಗೋದಕ್ಕೆ ಒಂದು ಎಕ್ಸ್ಚೇಂಜ್ ನೋಡಿದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಹರೇ ಕೃಷ್ಣ ಪ್ರಭುಜಿ. ಕೇಳ್ತಾ ಉಂಟಾ? ಈ 6ರಲ್ಲಿ 5 ಅಂತೂ ನಾವು ಪ್ರತಿದಿನ ಇಸ್ಕಾನ್ಗೆ ಟಚ್ ಇದ್ದಾಗ ಮಾಡ್ತಾ ಇರೋದು. ಪ್ರತಿದಿನ ಒಂದು ಲಾಸ್ಟ್ ಒಂದು ಮಾಡ್ತಾ ಇಲ್ಲ, ಕರೆದು ಭೋಜನ ಅಂತೂ ಮಾಡ್ತಾ ಇಲ್ಲ. ಒಂದು ಹೊತ್ತು ಪುಕ್ಕಟೆ ಪ್ರಸಾದ ತಿಂದು ಹೋಗ್ತಾ ಇದ್ದೀನಿ. ಅದು ಒಂದನೇದು. ಎರಡನೇದು ಅಂದ್ರೆ ನನ್ಗೇನ್ ಪ್ರವಚನ ಎಲ್ಲ ಕೊಡೋದಾಗ್ಲಿ, ನನಗೆ ಪ್ರತಿಯೊಂದು ಹಂತದಲ್ಲಿ ಈಗ ನನಗೆ ಹೀಗಾಗಿದೆ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಈಗ ರೆಕಾರ್ಡಿಂಗ್ ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಹಾಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ಕ್ಷಣ ನಾನು ಇಸ್ಕಾನ್ ಅಲ್ಲಿ ಇದ್ದೀನೋ ಅಂತ ಅನುಭವ ಬರ್ತಾ ಇದೆ. ಬೇರೆ ಏನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನ್ಗೆ. ಮತ್ತೆ ನನ್ನಿಂದ ಕೊಡುವಂತದ್ದು ಏನಿಲ್ಲ. ಒಂದು ಮಾತ್ರ ಹೇಳ್ತೀನಿ, ನನ್ನನ್ನು ನೋಡಿದವರಿಗೆ, ಏನಾದ್ರೂ ನನ್ನಲ್ಲಿ ವಿಶೇಷ ಕಂಡವರಿಗೆ 100% ಹೇಳ್ತೀನಿ, ಇಸ್ಕಾನ್ ಜೊತೆಗೆ ನಿಮ್ಮನ್ನ ಜೋಡಿಸ್ಕೊಳ್ಳಿ. ನಿಜವಾಗ್ಲೂ ಬದಲಾವಣೆಯ ಅನುಭವ ಅದ್ಭುತ ಆಗಿರ್ತದೆ ಅನ್ನೋದನ್ನಂತೂ ಹೇಳ್ತೀನಿ. ಮತ್ತೆ ಗುರಿಯತಂ ಮತ್ತೆ ಅಖ್ಯಾತಿಯ ಬಗ್ಗೆ ನಿಮ್ಗೆ ಗೊತ್ತು. ನಾನು ನಿಮಗೆ ಕೇಳಿದಷ್ಟು ಪ್ರಶ್ನೆ ನಿಮಗೆ ಸಚ್ಚಿದಾನಂದ ಪ್ರಭು, ಶ್ರೀಧರ್ ಪ್ರಭು ಮತ್ತೆ ನಾಮನಿಸ್ ಪ್ರಭು ಎಲ್ಲರೂ ಕಂಡವರಿಗೆಲ್ಲ ಪ್ರಶ್ನೆ ಕೇಳೋದೇ ನಂದಾಗಿತ್ತು. ಫಸ್ಟಿಗಂತೂ ನಿಮ್ಗೆ ಅನ್ಸ್ತಿತ್ತೇನೋ ಇವ್ರು ಯಾಕಾದ್ರೂ ಜಾಯಿನ್ ಆಗಿದ್ದಾರೆ ಅಷ್ಟು ಆ ರೀತಿಯಾಗಿ ನಾನು ಪ್ರಶ್ನೆ ಕೇಳ್ತಿದ್ದೆ. ಇವತ್ತಿಗೂ ಆ ಪ್ರಶ್ನೆಯ ವಿಚಾರಗಳನ್ನು ಇನ್ನೂ ನಿಲ್ಲಿಸ್ಲಿಲ್ಲ. ಈಗ ಕೆಲವೊಂದು ಬಂದಾಗ ನೇರವಾಗಿನೂ ಕೇಳ್ತೀನಿ, ಎಷ್ಟೋ ಸರ್ತಿ ತಮ್ಮ ಹತ್ರ ವ್ಯಕ್ತಿಗತವಾಗಿನೂ ಕೇಳ್ತೀನಿ, ಎಲ್ಲ ಪ್ರಭುಗಳ ಹತ್ರನೂ ಕೇಳ್ತೀನಿ. ಮತ್ತೆ ವಿಚಾರಣೆಯ ಬಗ್ಗೆ ಕೆಲವೊಂದು ಸಚ್ಚಿದಾನಂದ ಪ್ರಭುಜಿ ಅವರು ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ, ಅವ್ರ ಅನುಭವಗಳನ್ನ. ಅದು ನಿಜವಾಗ್ಲೂ ಒಂದೆಲ್ಲೋ ನೋಡಿದಾಗ ನಮ್ದು ಹಾಗೆ ಇತ್ತು, ನಮ್ಗೂ ಎಲ್ಲೋ ನಡೀತದೆ ಅನ್ನುವಂಥದ್ದು ಎಷ್ಟೋ ತಾಳತಮ್ಯಗಳು ಬರ್ತದೆ ಪ್ರಭುಜಿ. ಸೊ 5 ನಮ್ಗೆ ಪ್ರತಿದಿನ, ನೀವು 2 ವಾರದ ಕೇಳಿದ್ರಿ, ನನಗಂತೂ ಪ್ರತಿನಿತ್ಯ ಆಗ್ತಾ ಉಂಟು, ಮುಂದೆನೂ ಆಗ್ತಾ ಉಂಟು. ಒಂದು ಆಸೆ ಇದೆ, 6ನೇದು ಓಜತೆ ಅಂತ ಹೇಳುವಂಥದ್ದು. ಅದು ದೇವ್ರು ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಯಾವ ಹಂತದಲ್ಲಿ ನನ್ಗೆ ಅದನ್ನ ಕರುಣಿಸ್ತಾನೋ ಗೊತ್ತಿಲ್ಲ. ಅದು ದೊಡ್ಡ ಆಸೆ ಇದೆ. ದೇವ್ರ ಕೃಪೆ ಇರ್ಬೇಕಂತ ಆಶಿಸ್ತೀನಿ ಅಷ್ಟೇ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇದು 2 months ಬ್ಯಾಕ್ ಅಲ್ಲ, ಒಂದು ಇನ್ಸಿಡೆಂಟ್ ಹೇಳ್ಬೋದಾ? 2 minutes ಅಲ್ಲಿ ಹೇಳ್ತೀನಿ. ಎಸ್ ಮಾತಾಜಿ. ಇದು 2 years ಬ್ಯಾಕ್, ಇದು 2021 ಅಲ್ಲಿ ನಾವು ಮಾಯಾಪುರ್ಗೆ ಹೋಗಿದ್ವಿ ಪ್ರಭುಜಿ. ಅಲ್ಲಿ ಕೊನೆಗೆ ಬರುವಾಗ 4:15ಗೆ ಡಿಪಾರ್ಚರ್ ಇತ್ತು. ಸೊ 4 o'clock ಎಲ್ಲರೂ ರೆಡಿ ಇರ್ರಿ ಅಂತ ಹೇಳಿದ್ರು. ನಮ್ದು ಗೀತಾ ಭವನ್ ಅಲ್ಲಿ ರೂಮ್ ಇತ್ತು ಪ್ರಭುಜಿ. ಸೊ ಬಸ್ ನಿಂತ್ಕೊಂಡಿತ್ತು. ಸೊ ನನಗೇನು 4:15ಗೆ ಅಲ್ಲಿ ಮಂಗಳಾರತಿ ನನ್ಗೆ ಅಟೆಂಡ್ ಆಗ್ಲೇಬೇಕು ಅಂತ. ಗೀತಾ ಭವನ್ ನಿಂದ ಮಾಯಾಪುರ್ ಮಂದಿರ ಸ್ವಲ್ಪ ದೂರ ಇದೆ. ನಾನು ಇವ್ರಿಗೆ ಹೇಳ್ದೆ, ನಾನ್ ಮಂಗಳಾರತಿ ನೋಡ್ಲೇಬೇಕು ಇವತ್ತು, ದಿನ ಹೋಗಿದ್ದೀನಿ, ಇವತ್ತು ನಾನು ಹೋಗ್ಲೇಬೇಕು ಅಂತ. ಅವಾಗ ಸ್ವಲ್ಪ ಈ ಕಡೆ ಭಾಗದಲ್ಲಿ ಸೊ ಬೇಗ ಅಷ್ಟು ಉಟ್ಕೊಳ್ಳೋದಿಲ್ಲ, ಅವಾಗ ಬೇಡ ಅಂತ ಹೇಳಿದ್ರು. ಸೊ ನನಗೆ ಮನಸ್ಸು ಕೇಳಲಿಲ್ಲ. ಎಲ್ಲರೂ ಕೂಡ ಬಸ್ ಹತ್ಕೊಂಡಿದ್ರು. ಅದು ಏನಿಂದ ಬಸ್ ಹೋಗ್ಲಿಕ್ಕೆ ರೆಡಿ ಇತ್ತು, ಆದ್ರೆ ಡ್ರೈವರ್ ಸ್ವಲ್ಪ ಏನೋ ಕೆಲಸ ಅಂತ ಹೇಳಿದ್ ಹೋದ್ರು. ಅವಾಗ ನಾನು ಹೋಗ್ಲೇಬೇಕು ಅಂತ ಹೇಳಿ ನನ್ನ ಮಗನ್ ಕರೆದ ಅವ್ನ್ ಬರ್ಲಿಲ್ಲ. ಸೊ ನಾನು ಓಡ್ಕೊಂಡು ಹೋದೆ ಪ್ರಭುಜಿ, ಅಲ್ಲಿವರೆಗೂ ಓಡ್ಕೊಂಡು ಹೋದೆ. ತುಂಬಾ ಕ್ಯೂ ಇತ್ತು. ಏನ್ ಮಾಡ್ಲಿ, ಅಲ್ಲಿಂದ ಅಂತೂ ಬಂದಿದ್ದೀನಿ, ಇಲ್ಲಿವರೆಗೂ ಬಂದು ನಾನು ಹಾಗೆ ಹೋಗಲ್ಲ ಅಂತ ಹೇಳಿ ಸೊ ಫಸ್ಟ್ ಏನ್ ಎಂಟ್ರೆನ್ಸ್ ಇದೆ ಅಲ್ಲ ಪ್ರಭುಜಿ, ಅಲ್ಲಿ ಹೋಗಿ ನಾನು ನಿಂತ್ಕೊಂಡೆ. ಅಂದ್ರೆ ತುಂಬಾ ಕ್ಯೂ ಇತ್ತು. ಎಲ್ಲಿ ಒಳಗಡೆ ಬಿಡ್ತಾರೋ ಆ ಜಾಗದಲ್ಲಿ ನಾನು ಹೋಗಿ ನಿಂತ್ಕೊಂಡೆ. ಎಲ್ಲರೂ ನಾನು ನೋಡ್ತಾ ಇದ್ರು. ಅಲ್ಲಿ ಒಬ್ರು ಮಾತಾ ಇದ್ರು, ಅವ್ರ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ, ನನ್ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿಲ್ಲ. ಸೊ ಜಸ್ಟ್ ಅವ್ರಿಗೆ ನಾನು ನೋಡ್ದೆ. ಲೆಕ್ಕ ಒಂದ್ ನಿಮಿಷ ಮುಂದುವರಿಸಿ ಮಾತಾಡಿ. ಅಲ್ಲಿ ಹೋಗಿ ನಾನು ನಿಂತ್ಕೊಂಡೆ. ಅವ್ರು ನನ್ ನೋಡಿದ್ರು, ನನ್ನ ಅವ್ರು ನೋಡಿದ್ರು. ಅಲ್ಲ ಫುಲ್ ಫ್ಯಾಮಿಲಿ ಇತ್ತು. ನಾನು ಹಿಂದಿಯಲ್ಲಿ ಹೇಳ್ದೆ, ಮೇರಾ ಬಸ್ ಜಾ ರಹಾ ಹೈ ಅಂತ ಇಷ್ಟೇ ಹೇಳ್ದೆ, ನಾನು ಏನು ಹೇಳಲೇ ಇಲ್ಲ. ಸೊ ಅವರು ಎಲ್ಲರೂ ಸರಿದು ನನ್ಗೆ ಜಾಗ ಬಿಟ್ರು. ನನಗೆ ಏನು ಹೇಳ್ದೇನು ಇಷ್ಟು ಅವ್ರು ತಿಳ್ಕೊಂಡ್ರು. ಮುಂದಿನ ಜನ, ನಾನು ಅವ್ರಿಗೆ ಏನು ಹೇಳಿಲ್ಲ, ಅವಳು ಒಬ್ಳೆ ಮಾತಾಜಿಗೆ ಹೇಳಿರೋದು. ಮುಂದಿನವ್ರು ಎಲ್ರು ಕೂಡ ನನ್ಗೆ ಜಾಗ ಬಿಟ್ರು. ಸೊ ಒಳಗಡೆ ಹೋದೆ, ದರ್ಶನ ತಗೊಂಡೆ. ಈ ಬರೋಗಲ್ಲಲ್ಲಿ ನಾನು ಅದು ದಾಮೋದರ್ ಮಾಸ, ತುಪ್ಪದ ಬತ್ತಿ
ತಗೊಂಡ್ಬರ್ಬೇಕಿತ್ತು. ನಾನು ಮಂಗಳಾರತಿ ಅಟೆಂಡ್ ಆಗ್ಬೇಕು ಅಂತ ಅದನ್ನು ಕೂಡ ನನ್ಗೆ ಲಕ್ಷ್ಯಕ್ಕೆ ಇರ್ಲಿಲ್ಲ. ಸೊ ಬಂದೆ, ದರ್ಶನ ತಗೊಂಡೆ, ಖುಷಿ ಆಯ್ತು. ಸೊ ಮತ್ತೆ ಹೊರಗಡೆ ಅಲ್ಲಿ ತುಪ್ಪ ದೀಪ ಬೆಳಗ್ತಾರಲ್ಲ ಪ್ರಭುಜಿ, ಔಟ್ ಆಫ್ ಟೆಂಪಲ್ ಔಟ್ ಸೈಡ್, ಅಲ್ಲಿ ಒಬ್ರು ಮಾತಾಜಿ ಈಗ ತಾನೇ ಅದು ಪಣತಿಯನ್ನ ತಗೊಂಡು ದೀಪ ಹಚ್ತಾ ಇದ್ರು. ನಾನು ಅವ್ರನ್ನ ನೋಡ್ದೆ. ಸೊ ನೋಡಿದ ತಕ್ಷಣ ಡು ಯು ವಾಂಟ್ ಅಂತ ಕೇಳಿದ್ರು ಅವರು. ನಾನೇನು ಕೇಳೇ ಇಲ್ಲ, ಅವ್ರು ಕೇಳಿದ್ರು. ಸೊ ಅಟ್ಲೀಸ್ಟ್ ಎಂಡ್ಗೆ ಬರುವಾಗ ಅದಾದ್ರೂ ಆರ್ತಿ ಬೆಳಗಿದೆ ಅಂತ ಹೇಳಿ ಸೊ ಮತ್ತೆ ಓಡ್ ಬಂದೆ. ಅಷ್ಟ್ರಲ್ಲಿ ಬಸ್ ಆಗತಾನೆ ರೆಡಿ ಆಗಿತ್ತು. ನನ್ಗೆ ಅದೊಂದು ತೃಪ್ತಿ ಆಯ್ತು ಪ್ರಭುಜಿ. ಇದು 2 years ಬ್ಯಾಕ್ ಆಗಿರುವಂತದ್ದು. ಭಕ್ತರ ಸಂಘದಲ್ಲಿ ಎಷ್ಟು ಅರ್ಥ ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ಅನ್ನೋದು ನನ್ಗೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ಉಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ನಾನು ಸ್ವಲ್ಪ ದಿನದಿಂದ ನಮ್ಮ ಮನೆ ಹತ್ತಿರದಲ್ಲೇ ಇರೋ ಒಂದು ಇಸ್ಕಾನ್ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದೀನಿ. ಅಲ್ಲಿ ನನ್ಗೆ ಇವಾಗ ಅಂದ್ರೆ ಅಷ್ಟು ಪರಿಚಯ ಇಲ್ಲ ಎಲ್ಲರೂ, ಇನ್ನ ಈಗ ಹೊಸದಾಗಿ ಹೋಗ್ತಾ ಇದೀನಿ. ನಾನು ಇವತ್ತು ಹೋದಾಗ ಆಕ್ಚುಲಿ ನಂಗೆ ಅನಿಸ್ತು ಇಲ್ಲಿ ಏನಾರ ಒಂದ್ ಫೈನಾನ್ಸ್ ಅಂದ್ರೆ ಒಂದ್ ಸ್ವಲ್ಪ ಏನಾರ ಹೆಲ್ಪ್ ಮಾಡ್ಬೋದು ಅಂತ ನಾನು ಒಬ್ರು ಬರ್ತಿರೋ ಅವರಿಗೆ ಕೇಳ್ದೆ. ನಾನು ಏನಾರ ಒಂದ್ ಸಣ್ಣ ಸಹಾಯ ಮಾಡ್ಬೋದಾ, ಫೈನಾನ್ಷಿಯಲ್ ಆಗಿ ನಾ ಮಾಡ್ಬೋದಾ ಅಂತ. ಅವ್ರು ಖಂಡಿತ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ನಾ ಹೇಳ್ದೆ. ಅಂದ್ರೆ ಇಷ್ಟು ಇದ್ರಲ್ಲಿ ದುಡ್ಡಲ್ಲ ಆದ್ರೆ ನಾನು ಖಂಡಿತ ಇದ್ ಮಾಡ್ತೀನಿ ಅಂತ. ಅವ್ರಿಗೆ ತುಂಬಾ ಆಮೇಲೆ ಹೋಗ್ಬೇಕಾದ್ರೆ ನನ್ಗೆ ಆಮೇಲೆ ಎಲ್ಲ ಆದ್ಮೇಲೆ ಮಾತಾಡಿ ಇದ್ರದ್ದು ಎಷ್ಟು ದುಡ್ಡಾಗುತ್ತೆ ಅದೆಲ್ಲ ನಾವು ಹೇಳ್ತೀವಿ, ಆಮೇಲೆ ಕೊಡಿ ಅಂತ ಹೇಳಿ ತುಂಬಾ ಚೆನ್ನಾಗೆಲ್ಲ ಮಾತಾಡ್ಸಿ ಪ್ರಸಾದ ಎಲ್ಲ ಕೊಡ್ತಾ ಇದ್ರು. ನಂತರ ಆಮೇಲೆ ನನ್ಗೆ ಹೋಗುವಾಗ ಓಡ್ಕೊಂಡ್ ಬಂದ್ ಹೇಳಿದ್ರು, ನೋಡಿ ಮಾತಾಜಿ ಇದು 7th ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಬ್ಯುಸಿ ಆಗಿದ್ದಾರೆ ಎಲ್ಲರೂ ಅಂದ್ರು. ಅವ್ರು ಬಂದ್ಬಿಟ್ಟು ಹೇಳಿದ್ರು, ನೋಡಿ ಇದು 7th ನಾವು ಫುಲ್ ನೈಟ್ ಎಲ್ಲ ನಾವು ನಿದ್ದೆ ಮಾಡದೇನೆ ಒಂದರ ಜಾಗರಣೆಯಲ್ಲಿ ಇರ್ತೀವಿ. ಇದು ನಾವು ನಮ್ಮ ದೇವಸ್ಥಾನಕ್ಕೆ ಹತ್ತಿರವಾಗಿರೋರಿಗೋಸ್ಕರ ನಾನು ಕೊಡ್ತಾ ಇರೋ ಕೂಪನ್ಸ್ಗಳು. ಈ ಕೂಪನ್ಸ್ ಬಂದ್ರೆ ನಮ್ಗೊಂಥರ ಸ್ಪೆಷಲ್ ಇದಿದೆ, ಎಂಟ್ರೆನ್ಸ್ ಅಂದ್ರೆ ಅವತ್ತು ಯಾರಿಗೂ ಬೇರೆಯವ್ರಿಗೆ ಜಾಸ್ತಿ ಜನಕ್ಕೆ ಬಿಡಲ್ವಂತೆ. ಸೊ ಅಂತ ಕೂಪನ್ ಸ್ವಲ್ಪ ಇಟ್ಕೊಂಡಿದ್ರು. ಆಕ್ಚುಲಿ ಅವ್ರು ಬಂದ್ ಹೇಳಿದ್ರು, ಮಾತಾಜಿ ನನ್ಗೆ ನಾನ್ ಇನ್ನ ಏನು ಕೊಟ್ಟೇ ಇಲ್ಲ, ನನ್ಗೆ ಅವಾಗ್ಲೇ ಅವರು ಈ ಕೂಪನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ನೀವು ಖಂಡಿತ 7th ಗೆ ಬಂದ್ಬಿಟ್ಟು ನಮ್ ಜೊತೆಲಿ ಅಂದ್ರೆ ನಮ್ ಭಕ್ತರ ಸಂಘದಲ್ಲಿ ಇರಿ ಅಂತ ಹೇಳಿದ್ರು. ನನ್ಗೆ ತುಂಬಾ ಖುಷಿ ಆಯ್ತು ಪ್ರಭುಜಿ. ಏನಂತ ಹೇಳಿದ್ರೆ ನಾನು ಇನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ಆವಾಗ್ಲೇ ನಮ್ಗೆ ಅವರು ಒಂದು ಆಫರ್ ತರ ಮೊನ್ನೆ ನೀವು ಖಂಡಿತ 7th ನಮ್ ಜೊತೆಲಿ ಕಾಲ ಕಳೀರಿ, 7th ನಾವು ಫುಲ್ ಜಾಗರಣೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಮಾತಾಜಿ ಅಂತ ಹೇಳ್ಬಿಟ್ಟು ಅವ್ರ ಪ್ರಭುಜಿಗೂ ಹೇಳ್ಬಿಟ್ಟು ನಾನ್ ಬಂದೆ. ನಂಗೆ ತುಂಬಾ ಅಂದ್ರೆ ನಾ ಇನ್ನ ಕೊಟ್ಟೇ ಇಲ್ಲ, ಆಗ್ಲೇನೆ ನನ್ ದೇವ್ರು ಬಾ ನನ್ನ ಇದ್ರಲ್ಲಿ ಸೇವೆಯಲ್ಲಿ ಇರು ಅನ್ನೋ ತರ ಅಂತ ಹೇಳಿದ್ರೆ ನಂಗೆ ತುಂಬಾ ಸಂತೋಷ ಆಯ್ತು ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓದೋರ್ ಕೈ ಮೇಲೆ ಎತ್ತಿ. ರಾಘವ ಪ್ರಭು. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹಿಂದಿನ ಶ್ಲೋಕದಲ್ಲಿ ಮಾನವನು ಲೌಕಿಕರ ಸಹವಾಸವನ್ನು ತೊರೆದು ಭಕ್ತರ ಸಹವಾಸ ಮಾಡಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದರು. ಸಂಘ ತ್ಯಾಗ ಸತೋ ವೃತ್ತೆ. ಭಕ್ತರ ನಡುವೆ ಈ 6 ಬಗೆಯ ಪ್ರೇಮ ವ್ಯವಹಾರ ವಿನಿಮಯವಾಗುವಂತೆ ಮಾಡಲು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸಲಾಗಿದೆ. ಶ್ರೀ ಉಪದೇಶಾಮೃತ ಶ್ಲೋಕ 4. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭು. ಇದು ಮೊನ್ನೆಯ ಒಂದು ಶ್ಲೋಕವನ್ನ ನೋಡುವುದಾದ್ರೆ, ಸಂಘ ತ್ಯಾಗ ಸತೋವೃತ್ತೆ, ಯಾವ ರೀತಿ ಸಂಘವನ್ನ ತ್ಯಾಗ ಮಾಡಬೇಕು ಮತ್ತೆ ಸತೋವೃತ್ತೆ ಹಿಂದಿನ ಆಚಾರ್ಯರುಗಳ ಮಾರ್ಗದರ್ಶನವನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಈ ಒಂದು ದಿನದಲ್ಲಿ ನಾವು 6 ಬಗೆಯ ಪ್ರೀತಿಯ ವ್ಯವಹಾರವನ್ನ ಮಾಡಿ ಭಕ್ತರ ಸಂಘವನ್ನ ಯಾವ ರೀತಿಯಾಗಿ ಪಡೆಯಬಹುದು ಅನ್ನೋದನ್ನ ತಿಳ್ಕೊಳ್ತಿದ್ದೇವೆ. ಹಾಗೆ ಈ ಒಂದು ಸಂಘವನ್ನ, ಈ ಒಂದು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಥವಾ ಇಸ್ಕಾನ್ ಅನ್ನ ಶ್ರೀಲ ಪ್ರಭುಪಾದರು ಸ್ಥಾಪಿಸಿರುವಂತಹ ಉದ್ದೇಶವೇ ಜನರಿಗೆ ಈ ರೀತಿಯಾದಂತಹ 6 ವಿನಿಮಯಗಳನ್ನ ಮಾಡ್ಲಿಕ್ಕೋಸ್ಕರ. ಯಾವುದೇ ಒಬ್ಬ ವ್ಯಕ್ತಿ
ಒಂದು ಇಸ್ಕಾನ್ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಇದೆಲ್ಲ ಅವಕಾಶಗಳು ದೊರೆಯುವಂತಹ ಒಂದು ಅವಕಾಶ, ಒಂದು ವಾತಾವರಣ ಮಾಡಿಟ್ಟಿರ್ತಾರೆ. ಹಾಗೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರಬೇಕಾದ್ರೆ ಜನರ ಸಂಘವನ್ನ ಪಡೆಯಬಾರ್ದು ಅಂತ ಹೇಳ್ತೇವೆ. ಅದೇ ಸಂಗತ್ಯಾಘಾತ ಅಂತ ಹೇಳಿ. ಅದು ಯಾವ ರೀತಿಯಾಗಿ ಅಂತ ಹೇಳಿ ನಮಗೆ ಆ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಜನರ ಮುಖವನ್ನು ನೋಡಬಾರ್ದ, ಜನರ ಜೊತೆ ವ್ಯವಹಾರವನ್ನೇ ಮಾಡದೆ ಇದ್ರೆ ಜೀವನ ಮಾಡುವುದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಗೂ ಇಲ್ಲಿ ಉತ್ತರ ಇದೆ. ನಾವು ಜನರ ಜೊತೆಗೆ ವ್ಯವಹಾರಿಕವಾಗಿ ಮಾತನಾಡಬಹುದು ಅಥವಾ ಅವರ ಜೊತೆ ಸಂಪರ್ಕವನ್ನ ಬೆಳೆಸಬಹುದು. ಆದ್ರೆ ಈ 6 ವಿಚಾರಗಳನ್ನು ನಾವು ಅವರ ಜೊತೆ ಮಾಡಬಾರದು. ಈ ದದಾತಿ ಪ್ರತಿಗೃಹಣಾತಿ, ಅವರಿಗೆ ನಾವು ಯಾವುದೋ ಒಂದು ಉಡುಗೊರೆಯನ್ನ ಕೊಡುವುದು ಅಥವಾ ಅವರಿಂದ ಉಡುಗೊರೆಗಳನ್ನ ಪಡೆದುಕೊಳ್ಳುವಂತಹದ್ದು ಅಥವಾ ಅವರ ವೈಯಕ್ತಿಕ ಜೀವನದ ಕುರಿತಾಗಿ ನಾವು ಕೇಳುವಂತಹದ್ದು ಅಥವಾ ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಅವರಿಗೆ ಹೇಳುವಂತಹದ್ದು, ಇದನ್ನೆಲ್ಲವನ್ನು ಕೂಡ ನಾವು ಮಾಡಬಾರದು. ಯಾಕಂದ್ರೆ ಇವುಗಳಿಂದ ನಮ್ಮಲ್ಲಿರುವಂತಹ ಆ ಒಂದು ಶುದ್ಧವಾದ ಮನಸ್ಸೇನಿದೆ ಅದು ಕಲುಷಿತವಾಗುವಂತಹ ಒಂದು ಸಾಧ್ಯತೆ ಇರ್ತದೆ. ಯಾಕಂದ್ರೆ ಕರ್ಮಿಗಳು ಅವರು ಬೇರೆ ಬೇರೆ ಭೌತಿಕವಾದಂತಹ ಇಚ್ಛೆಗಳನ್ನ, ಆಸೆಗಳನ್ನ ಇಟ್ಟುಕೊಂಡಿರ್ತಾರೆ. ಈ ಆಸೆಗಳು ಅವರ ಮುಖಾಂತರ ನಮಗೂ ಕೂಡ ಬರುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ 6 ವಿಚಾರಗಳನ್ನ ಭುಂಕ್ತೆ ಭೋಜಯತೆ ಚೈವ, ಅವರ ಜೊತೆ ಆಹಾರವನ್ನ ಪಡೆಯುವಂತಹದ್ದು ಅಥವಾ ಅವರಿಗೆ ನಾವು ಕೊಡುವಂತಹದ್ದು, ಇವುಗಳನ್ನೆಲ್ಲ ಆದಷ್ಟು ನಾವು ಮಾಡಬಾರದು. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಈ ಒಂದು ಸಂಬಂಧವನ್ನ ಇಟ್ಟುಕೊಳ್ಬೇಕು ಅಂತ ಹೇಳಿ ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಚಿತ್ರದಲ್ಲಿ ಕೂಡ ನಾವು ಕಾಣಬಹುದು ಯಾವ ರೀತಿ ಭಕ್ತರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಒಂದು ಭಗವಂತನ ಕೀರ್ತನೆಯಲ್ಲಿ ತೊಡಗ್ತಾರೆ. ಹಾಗೆ ಇದು ಭುಂಕ್ತೆ ಭೋಜಯತೆ, ಎಲ್ಲರಿಗೂ ಕೂಡ ಪ್ರಸಾದವನ್ನ ಇಲ್ಲಿ ಹಂಚ್ತಾ ಇದ್ದಾರೆ, ಹಣ್ಣುಗಳನ್ನೆಲ್ಲ ಹಂಚ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಕಾಣಬಹುದು. ಹೀಗೆ ನಾವು ಈ 6 ವಿಚಾರಗಳನ್ನ ಭಕ್ತರ ಒಂದು ಸಂಘದಲ್ಲಿ ಮಾಡಿದಾಗ ಏನಾಗ್ತದೆ, ನಮ್ಮೊಳಗಿರುವಂತಹ ಆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಜಾಗೃತವಾಗ್ತದೆ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಭಗವಂತನ ಬಗ್ಗೆ ಭಕ್ತಿ ಅನ್ನುವಂಥದ್ದು ಇದೆ. ಈ ಭಕ್ತಿ ಇದು ಹೊರಗಿನಿಂದ ಎಲ್ಲಿಂದಲೋ ತಂದು ಕೊಡುವಂತಹದ್ದಲ್ಲ, ಇದು ನಮ್ಮೊಳಗೆ ಇರುವಂತಹದ್ದು. ಆದ್ರೆ ಅದನ್ನ ನಾವು ಭಕ್ತಿಯ ಪ್ರಕ್ರಿಯೆ, ಭಕ್ತಿ ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಒಂದು ಏನು ಭಕ್ತಿಯ ಚಟುವಟಿಕೆಗಳು, ಭಕ್ತಿಯ ಒಂದು ಕಾರ್ಯಗಳೇನಿವೆ ಅವುಗಳು ನಮ್ಮಲ್ಲಿ ಭಗವಂತನ ಕುರಿತಾದ ಭಕ್ತಿ ಸೇವೆಯನ್ನ ಹೊರಗೆ ಬರುವಂತೆ ಮಾಡ್ತದೆ. ಅದನ್ನೇ ಇಲ್ಲಿ ಹೇಳುವಂಥದ್ದು ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನಯ ಶ್ರವಣಾದಿ ಶುದ್ಧ ಚಿತ್ತೆ ಕರಯ ಉದಯ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತಹ ಮಾತು ಇದು. ನಿತ್ಯ ಸಿದ್ಧ ಎಲ್ಲರಲ್ಲಿಯೂ ಕೂಡ ಇದೆ. ಒಬ್ಬ ಭಕ್ತನು ಯಾರನ್ನು ನಾವು ಭಕ್ತ ಅಂತ ಹೇಳಿ ಗುರುತಿಸ್ತೇವೋ ಅವರಲ್ಲಿಯೂ ಕೃಷ್ಣ ಪ್ರೇಮ ಇದೆ, ಮತ್ತು ಯಾರು ಅಭಕ್ತರು ಅಂತ ಹೇಳಿ ನಾವು ಕರೀತೇವೋ ಅವರಲ್ಲಿಯೂ ಕೃಷ್ಣ ಪ್ರೇಮ ಇದೆ. ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಆ ಕೃಷ್ಣನ ಬಗ್ಗೆ ಪ್ರೇಮ ಇದೆ. ಆದ್ರೆ ಅದು ಈಗ ಮುಚ್ಚಿ ಹೋಗಿದೆ, ಅದು ಕಾಣಿಸ್ತಾ ಇಲ್ಲ. ಆದ್ರೆ ಯಾವಾಗ ಈ ಕೃಷ್ಣ ಪ್ರಜ್ಞೆಯ ಸೇವೆಯಲ್ಲಿ, ಕೃಷ್ಣ ಪ್ರಜ್ಞೆಯ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೋ ಆಗ ನಮ್ಮಲ್ಲಿರುವಂತಹ ಆ ಒಂದು ಕೃಷ್ಣ ಪ್ರೇಮ, ಕೃಷ್ಣ ಪ್ರಜ್ಞೆ ಅದು ಜಾಗೃತವಾಗ್ತದೆ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಜೀವಿಗಳ ಹೃದಯದಲ್ಲಿ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವು ಶಾಶ್ವತವಾಗಿ ಸ್ಥಾಪಿತವಾಗಿದೆ. ಅದು ಬೇರೊಂದು ಮೂಲದಿಂದ ಪಡೆಯುವಂತದ್ದಲ್ಲ. ಹೃದಯವು ಶ್ರವಣ ಕೀರ್ತನೆಗಳಿಂದ ಶುದ್ಧವಾದಾಗ ಈ ಪ್ರೇಮವು ಸಹಜವಾಗಿ ಹುಟ್ಟುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರಾಜಿ ಮಾತಾಜಿ. ಹರೇ ಕೃಷ್ಣ. ತನ್ನಂತೆಯೇ ಆಕಾಂಕ್ಷೆಯುಳ್ಳ ಮತ್ತು ತನ್ನನ್ನು ಪ್ರೀತಿಸುವ ಭಕ್ತರೊಂದಿಗೆ ಪ್ರೀತಿಯನ್ನು ವಿನಿಮಯ ಮಾಡಿಕೊಳ್ಳುವುದು ಒಬ್ಬರ ಭಕ್ತಿಯನ್ನು ಹೆಚ್ಚಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸಂಗಾತ್ ಸಂಜಾಯತೆ ಕಾಮ ಅಂತ ಹೇಳ್ತೇವೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ. ಸಂಘದಿಂದ ನಮಗೆ ಕಾಮನೆಗಳು ಹುಟ್ಟಿಕೊಳ್ಳುತ್ತವೆ. ಇದು ಭೌತಿಕವಾಗಿಯೂ ಸತ್ಯ, ಆಧ್ಯಾತ್ಮಿಕವಾಗಿಯೂ ಕೂಡ ಸತ್ಯ. ಯಾವಾಗ ಈಗ ಸಣ್ಣ ಮಕ್ಕಳ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಅವರು ಶಾಲೆಗೆ ಹೋದಾಗ ಅವ್ರು ಏನನ್ನೆಲ್ಲ ನೋಡ್ತಾರೋ ಅದು ನನಗೂ ಬೇಕು ಅಂತೇಳಿ ಮನೆಗೆ ಬಂದ ಮೇಲೆ ಹಠ ಹಿಡಿತಾರೆ. ಅದು ಹೇಗೆ? ಸಂಗಾತ್ ಸಂಜಾಯತೆ ಕಾಮ, ಆ ಒಂದು ಆಸೆ ಅವರ ಹೃದಯದಲ್ಲಿ ಅದು ಹುಟ್ಟಿಕೊಳ್ತದೆ.
ಹಾಗೆ ನಾವು ಕೂಡ ಭಗವಂತನ ಭಕ್ತಿಯನ್ನ ಮಾಡುವಂತಹ ಜನರನ್ನ ನೋಡಿದಾಗ ನಾನು ಕೂಡ ಅವರ ರೀತಿಯಲ್ಲೇ ಆಗಬೇಕು, ನನಗೂ ಕೂಡ ಆ ಚಟುವಟಿಕೆಗಳನ್ನ ಭಗವಂತನ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಆಸೆ ನಮ್ಮಲ್ಲಿ ಹುಟ್ಟಿಕೊಳ್ತದೆ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ತೇವೋ ಆಗ ನಮ್ಮೊಳಗಿರುವಂತಹ ಕೃಷ್ಣ ಪ್ರಜ್ಞೆ ಜಾಗೃತವಾಗ್ತದೆ. ಹಾಗಾಗಿ ಈ ಸಂಘ ಅನ್ನುವಂಥದ್ದು ಬಹಳ ಮುಖ್ಯ. ಸಂಘದಲ್ಲಿ ನಾವು ಎಚ್ಚರವಾಗಿಯೂ ಇರಬೇಕು, ಯಾರ ಸಂಘವನ್ನ ಮಾಡಬೇಕು ಯಾರ ಸಂಘವನ್ನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಅದೇ ರೀತಿ ಆ ಭಕ್ತರ ಸಂಘವನ್ನ ಮಾಡೋದ್ರಿಂದ ನಾವು ಬಹಳಷ್ಟು ವೇಗವಾಗಿ ಪ್ರಗತಿಯನ್ನ ಸಾಧಿಸಬಹುದು. ನಾವು ಒಬ್ಬರೇ ಭಕ್ತಿಯನ್ನ ಮಾಡುವುದಾದ್ರೆ ಅದರಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಸ್ತುಗಳನ್ನು ಅರ್ಪಿಸುವುದು ಮತ್ತು ಸ್ವೀಕರಿಸುವುದು, ಒಬ್ಬರಿಗೊಬ್ಬರು ರಹಸ್ಯವನ್ನು ತಿಳಿದುಕೊಳ್ಳುವುದು, ಪ್ರಸಾದ ಕೊಡುವುದು ಮತ್ತು ಸ್ವೀಕರಿಸುವುದು, ಇವೆಲ್ಲಾ ಚಟುವಟಿಕೆಗಳು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಒಬ್ಬನು ತನ್ನ ಸ್ವಂತದಕ್ಕಿಂತ ಜೀವನದಲ್ಲಿ ವಿಭಿನ್ನ ಆಕಾಂಕ್ಷೆಗಳನ್ನು ಹೊಂದಿರುವವರೊಂದಿಗೆ ಈ ಚಟುವಟಿಕೆಗಳನ್ನು ಮಾಡಬಾರದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯಾರ ಜೊತೆ ನಾವು ನಮಗಿಂತ ವಿಭಿನ್ನರಾಗಿದ್ದಾರೆ ಅಂದ್ರೆ ಯಾರು ಭಕ್ತಿಯಲ್ಲಿ ಇಲ್ವೋ ಅವರಿಗೆ ಭಕ್ತಿಯ ಕುರಿತಾಗಿ ತಿಳಿಸಿಕೊಡಬಾರದು. ಒಂದು ವೇಳೆ ಅವರು ಕೇಳಿದ್ರು ಕೂಡ ಅವರಿಗೆ ಎಲ್ಲ ವಿಚಾರಗಳನ್ನ ತಿಳಿಸಿಕೊಡಬಾರದು. ಅವರಲ್ಲಿ ಎಷ್ಟೊಂದು ಆ ಒಂದು ಸ್ವೀಕರಿಸುವಂತಹ ಶಕ್ತಿ ಇದೆಯೋ ಅದಕ್ಕೆ ಸರಿಯಾಗಿ ನಾವು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೇ ವಿನಃ ನಮಗೆ ತಿಳಿದದ್ದನ್ನೆಲ್ಲ ಅವರಿಗೆ ಹೇಳಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಅದರಿಂದ ಅವರಿಗೆ ಉಪಯೋಗ ಆಗುವುದಕ್ಕಿಂತ ಸಮಸ್ಯೆ ಆಗುವುದೇ ಹೆಚ್ಚಾಗಬಹುದು. ಯಾಕಂದ್ರೆ ನಾವು ಹೇಳಿದ್ದನ್ನ ಅವರು ಭೌತಿಕವಾಗಿ ಯೋಚನೆ ಮಾಡಿ ಅದಕ್ಕೆ ಬೇರೆ ಅರ್ಥಗಳನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಸರಿಯಾಗಿ ಜಪ ಮಾಡಬೇಕು, ಸರಿಯಾದಂತಹ ಸಾಧನೆಯನ್ನ ಮಾಡಬೇಕು. ಹಾಗಿದ್ರೆ ಮಾತ್ರ ಕೃಷ್ಣನ ಸೇವೆಯಲ್ಲಿ ನಮಗೆ ಆಸಕ್ತಿ ಬೆಳೀತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಭಗವಂತನ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾರಿಗೆ ಭಗವಂತನ ಸೇವೆ ಮಾಡಿ ಅದರ ಬಗ್ಗೆ ಏನು ಗೊತ್ತೇ ಇಲ್ಲವೋ ಅಂತಹವರಿಗೆ ಈ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಮಾಡಬೇಕಾದದ್ದೇನೂ ಇಲ್ಲ. ಆದ್ರಿಂದ ನಾವು ಉತ್ತಮವಾದಂತಹ ಭಕ್ತರನ್ನ ಆಯ್ಕೆ ಮಾಡಿಕೊಳ್ಬೇಕು, ಅವರ ಸಂಘದಲ್ಲಿರಬೇಕು, ಅವರಿಂದ ವಿಚಾರಗಳನ್ನ ಕೇಳಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾವಿಗೆ ಹಾಲೆಳೆದರೆ ಅದರ ವಿಷ ಹೆಚ್ಚುತ್ತದೆ. ಅದೇ ಕಾರಣಕ್ಕಾಗಿ ನಾವು ಸರ್ಪ ಸದೃಶರಾದ ಮಾಯಾವಾದಿಗಳಿಗೂ ಕರ್ಮಿಗಳಿಗೂ ನಮ್ಮ ಮನಸ್ಸು ಬಿಚ್ಚಿ ಏನು ಹೇಳಬಾರದು. ಶ್ರೀ ಉಪದೇಶ ಶ್ಲೋಕ 4 ಭಾಗ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಯಾವಾಗ ಹಿರಣ್ಯಕಶಿಪುವು ಮಗನಾದಂತಹ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ನೀನು ಗುರುಕುಲದಲ್ಲಿ ಏನು ಕಲಿತೆ ಅಂತ ಹೇಳಿ ಕೇಳಿದಾಗ ಆ ಪ್ರಹ್ಲಾದ ಮಹಾರಾಜನು ತಾನು ಭಕ್ತಿಯ ಬಗ್ಗೆ ಹೇಳ್ತಾನೆ. ಯಾಕೆಂತ ಹೇಳಿದ್ರೆ ಆತನು ತನ್ನ ಗುರುಗಳಾದಂತಹ ನಾರದ ಮುನಿಗಳಿಂದ ಕೇಳಿದಂತಹ ನವವಿಧ ಭಕ್ತಿಯ ಕುರಿತಾಗಿ ಆತನು ಹೇಳ್ತಾನೆ. ಆ ರೀತಿ ಅದನ್ನ ಕೇಳಿಸಿಕೊಂಡ ಕೂಡಲೇ ಆ ಹಿರಣ್ಯಕಶಿಪುವಿಗೆ ಸಹಿಸ್ಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಅವನು ಭಗವಂತನ ದ್ವೇಷಿಯಾಗಿರ್ತಾನೆ. ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದಂತಹ ವ್ಯಕ್ತಿಯನ್ನ ನಾನು ಸಾಯಿಸಬೇಕು ಅಂತ ಹೇಳಿ ಆತನು ನಾನಾ ರೀತಿಯಾದಂತಹ ಒಂದು ತಪಸ್ಸನ್ನ ಮಾಡಿ ಬೇರೆ ಬೇರೆ ಸಿದ್ಧಿಗಳನ್ನೆಲ್ಲ ಪಡೆದು ತುಂಬಾ ಬಲಶಾಲಿಯಾಗಿ ಬೆಳೆದಿರ್ತಾನೆ. ಅಂತಹವನ ಮಗನೇ ಆ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ ಅಂತ ತಿಳಿದಾಗ ಅವನಿಗೆ ಅದು ಸಹಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಆತನು ಆ ಮಗನನ್ನ ಪ್ರಹ್ಲಾದನನ್ನ ತನ್ನ ತೊಡೆಯಿಂದ ದೂಡಿ ಕೆಳಗೆ ಹಾಕ್ತಾನೆ. ಇದು ಹಾವಿಗೆ ಹಾಲೆದರೆ ವಿಷ ಹೆಚ್ಚುವುದು ಅಂತ ಹೇಳ್ತಾರೆ. ಅಂದ್ರೆ ನಾವು ಅವರಿಗೆ ಏನೋ ಒಳಿತು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಹೇಳಲಿಕ್ಕೆ ಅಂತ ಹೋದ್ರೆ ಅವರು ಅದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಾರೆ. ಅಂತಹ ಜನರಿಗೆ ನಾವು ಭಕ್ತಿಯ ಕುರಿತಾಗಿ ಹೇಳಲಿಕ್ಕೆ ಹೋಗಬಾರದು. ಒಂದು ವೇಳೆ ಹೇಳಲೇಬೇಕಾದ್ರೂ ಕೂಡ ಸ್ವಲ್ಪ ಏನೋ ಒಂದು ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಷ್ಟೇ ಕೊಡ್ಬೋದಷ್ಟೇ ವಿನಃ ಅವರಿಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಪೂರ್ತಿ ವಿವರವನ್ನ ನಾವು ಕೊಡ್ಲಿಕ್ಕೆ ಹೋಗಬಾರ್ದು.
ನೇತ್ರಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಂಪೂರ್ಣವಾಗಿ ಅವರ ಸಹವಾಸವನ್ನು ವರ್ಜಿಸುವುದು ಒಳ್ಳೆಯದು. ಅವರ ಬಳಿ ಯಾವ ರಹಸ್ಯ ಜ್ಞಾನದ ಬಗೆಗೂ ಕೇಳಬಾರದು, ಏಕೆಂದರೆ ಅವರು ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಾರರು. ನಾವು ಮಾಯಾವಾದಿಗಳನ್ನು ನಾಸ್ತಿಕರನ್ನು ಕರೆಯಲು ಬಾರದು, ಅವರು ಕರೆದರೆ ಹೋಗಲು ಬಾರದು, ಏಕೆಂದರೆ ಅವರ ನಿಕಟ ಸಹವಾಸ ಮಾಡಿದರೆ ಅವರ ನಾಸ್ತಿಕ ಬುದ್ಧಿ ನಮಗೂ ಬಂದು ಬಿಡಬಹುದು. ಸಂಗಾತ್ ಸಂಜಯತೆ ಖಾಮ ಶ್ರೀ ಉಪದೇಶಾಮೃತ ಶ್ಲೋಕ 4 ಭಾವಾರ್ಥ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂಪೂರ್ಣವಾಗಿ ಅವರ ಸಹವಾಸವನ್ನ ವರ್ಜಿಸಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಜೊತೆಗೆ ಈಗ ನೀವು ಸಾಮಾನ್ಯವಾಗಿ ಒಂದು ಹೊರಗಡೆ ಕೆಲಸ ಮಾಡುವವರಿದ್ರೆ ಅಂತಹ ಜನರು ಮಾಡುವಂತಹ ಈ ಔತಣಗಳಿಗೆ, ಪಾರ್ಟಿಗಳಿಗೆ ಹೋಗಲೇಬಾರದು. ಏನಾದ್ರೂ ಹೇಳಿ ತಪ್ಪಿಸಿಕೊಳ್ಳುವಂಥದ್ದು ಎಲ್ಲ ರೀತಿಯಿಂದಲೂ ಉತ್ತಮ. ಒಂದು ವೇಳೆ ನಾವು ಇರ್ಲಿ ನೋಡ್ತೇನೆ ಹೋಗ್ತೇನೆ ಅಂತ ಹೇಳಿ ಹೋದ್ರೆ ಆಮೇಲೆ ಅವರು ಮತ್ತೆ ಒತ್ತಾಯ ಮಾಡಿ ಅಲ್ಲಿ ಮತ್ತೆ ಮುಜುಗರ ಉಂಟಾಗುವಂತಹ ಪರಿಸ್ಥಿತಿ ಉಂಟಾಗ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಅವುಗಳನ್ನ ಅವಾಯ್ಡ್ ಮಾಡುವುದು, ಅವನ್ನ ಸ್ವೀಕಾರ ಮಾಡದೇ ಇರುವಂತದ್ದೇ ಉತ್ತಮ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಒಂದು ಸಮಯ ಯಾವ ಸಮಯವನ್ನ ನೀವು ಅವರಿಗೆ ಕೊಡ್ಲಿಲ್ವೋ, ಅವರಿಗೆ ಕೊಡದೆ ಬೇಡ ಅಂತ ಹೇಳಿ ಬಿಟ್ಟು ಬಿಟ್ಟಿದ್ದೀರೋ, ಆ ಸಮಯವನ್ನ ಸಾಧ್ಯವಾದಷ್ಟು ಭಗವಂತನ ಸೇವೆಗೆ ಬಳಸಲಿಕ್ಕೆ ಪ್ರಯತ್ನ ಪಡಬೇಕು. ಉದಾಹರಣೆಗೆ ಈಗ ಯಾರೋ ಸಂಜೆ 7-6 ಗಂಟೆಗೆ ಒಂದು ಪಾರ್ಟಿಗೆ ಕರೆದಿದ್ದಾರೆ, ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನೀವೇನೋ ಬೇರೆ ಕಾರಣ ಹೇಳಿ ಬಂದ್ಬಿಟ್ಟಿದ್ದೀರಾ. ಅದೇ ಸಂದರ್ಭದಲ್ಲಿ ನೀವು ಆ ಸಮಯವನ್ನ ಬೇರೆ ಯಾವ ರೀತಿಯಾಗಿ ಉಪಯೋಗಿಸ್ತೀರಾ ಅನ್ನುವುದು ಕೂಡ ಅಲ್ಲಿ ಬಹಳ ಮುಖ್ಯವಾಗಿರ್ತದೆ. ನೀವು ಅದನ್ನ ಭಗವದ್ಗೀತೆಯನ್ನು ಓದ್ಲಿಕ್ಕೋ ಅಥವಾ ಜಪ ಮಾಡ್ಲಿಕ್ಕೋ ಬಳಸಿದ್ರಿ ಅಂತ ಹೇಳಿದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟ ಅಂತ ಹೇಳ್ತೇವೆ. ಅಂದ್ರೆ ನಾವು ಯಾತಕ್ಕೋಸ್ಕರ ಅವರು ಕರೆದಾಗ ಹೋಗ್ತೇವೆ, ಅವರಿಗೆ ತೃಪ್ತಿಯನ್ನ ಕೊಡಬೇಕು ಅಥವಾ ಅವರಿಗೆ ಸಂತೋಷ ಆಗಬೇಕು ಅನ್ನುವಂಥ ಉದ್ದೇಶದಿಂದ. ಆದ್ರೆ ಅವರಿಗೆ ಸಂತೋಷವಾಗುವ ಅಥವಾ ಅವರಿಗೆ ತೃಪ್ತಿಯಾಗುವಂತಹ ನಿಜವಾದ ಒಂದು ದಾರಿ ಯಾವುದು ಅಂತ ಹೇಳಿದ್ರೆ ಕೃಷ್ಣನಿಗೆ ತೃಪ್ತಿಯನ್ನ ಕೊಡುವಂಥದ್ದು. ಭಗವಂತನಿಗೆ ನಾವು ಅದೇ ಸಮಯವನ್ನ ಕೊಟ್ರೆ ಅದು ಪರೋಕ್ಷವಾಗಿ ಅವರಿಗೂ ಕೂಡ ಸಂತೋಷವನ್ನ ಕೊಡ್ತದೆ. ಇದನ್ನು ನೀವು ಪ್ರಾಯೋಗಿಕವಾಗಿ ಮಾಡಿ ನೋಡಬಹುದು. ಆ ರೀತಿಯಾಗಿ ಮಾಡಿದಾಗ ನೀವು ಅಲ್ಲಿಗೆ ಹೋಗದೇ ಇದ್ದದರಿಂದ ಯಾವುದೇ ಸಮಸ್ಯೆಗಳು ಕೂಡ ನಿಮಗೆ ಬರುವುದಿಲ್ಲ. ಉದಾಹರಣೆಗೆ ನಾವು ದ್ರೌಪದಿ ಹೇಗೆ ಶ್ರೀಕೃಷ್ಣನಿಗೆ ಒಂದು ಅಗಳು ಅನ್ನವನ್ನ ಕೊಟ್ಟು ಆ ಇಡೀ ದೂರ್ವಾಸ ಮುನಿಗಳ ಎಲ್ಲಾ ಶಿಷ್ಯ ವೃಂದವನ್ನು ಕೂಡ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ಕೃಷ್ಣನಿಗೆ ಆ ಒಂದು ತೃಪ್ತಿ ಆದ ಮೇಲೆ ಬೇರೆ ಎಲ್ಲರಿಗೂ ಕೂಡ ಆ ತೃಪ್ತಿ ಅನ್ನುವಂಥದ್ದು ತಾನಾಗಿಯೇ ಆಗುತ್ತದೆ. ಈಗ ಸಂಬಂಧಗಳಲ್ಲಿಯೂ ಕೂಡ ಹಾಗೆ. ಈಗ ಮಕ್ಕಳು ಭಕ್ತಿಯನ್ನ ಮಾಡಿದಾಗ ತಂದೆ ತಾಯಿಗಳು ತಡೀಲಿಕ್ಕೆ ಬಂದ್ರೂ ಕೂಡ ಅಂತ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಭಕ್ತಿಯಲ್ಲಿ ದೃಢವಾಗಿ ನಿಂತರು ಅಂತ ಹೇಳಿದ್ರೆ ಅದರಿಂದ ತಂದೆ ತಾಯಿಗಳಿಗೂ ಸಂತೋಷವೇ ಆಗುತ್ತದೆ. ಈ ರೀತಿ ಆ ಒಂದು ಸಂದರ್ಭವನ್ನ ನಾವು ಹೆಚ್ಚು ಭಕ್ತಿಗೆ ಬರ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಹೇಗೆ ಪ್ರಹ್ಲಾದ ಮಹಾರಾಜನನ್ನ ಸಾಯಿಸ್ಬೇಕು ಅಂತೇಳಿ ಆ ಹಿರಣ್ಯಕಶಿಪು ಏನೆಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾನೆ, ವಿಷವನ್ನ ಹಾಕುವುದು ಅಥವಾ ಆನೆಯಿಂದ ತುಳಿಸುವುದು, ಬೆಟ್ಟದಿಂದ ದೂಡುವುದು, ಈ ಎಲ್ಲ ಪ್ರತಿಯೊಂದು ಘಟನೆಗಳು ಕೂಡ ಪ್ರಹ್ಲಾದ ಮಹಾರಾಜನನ್ನ ಭಗವಂತನಿಗೆ ಇನ್ನಷ್ಟು ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಎಲ್ಲಿಯವರೆಗೆ ಅಂದ್ರೆ ಭಗವಂತನೇ ಸಾಕ್ಷಾತ್ತಾಗಿ ಪ್ರತ್ಯಕ್ಷನಾಗಿ ಆ ಪ್ರಹ್ಲಾದನನ್ನ ರಕ್ಷಣೆ ಮಾಡ್ತಾ ಇದ್ದ. ಅಂತಹ ಒಂದು ಅವಕಾಶವನ್ನ ತಂದುಕೊಡುವ ಆ ಒಂದು ಸಂದರ್ಭವನ್ನ ನಾವು ಸರಿಯಾಗಿ ಬಳಸಿಕೊಳ್ಬೇಕು. ಯಾಕಂದ್ರೆ ಭಗವಂತನ ಇಚ್ಛೆ ಇಲ್ಲದೆ ಯಾವುದು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ವಿಷಯಗಳು ಕೂಡ ಅದೊಂದು ಪರೀಕ್ಷೆ ಆಗಿರ್ತದೆ. ಇದನ್ನ ನೀನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀಯ. ಯಾಕಂದ್ರೆ ಪರೀಕ್ಷೆಗಳು ಇಲ್ಲದೆ ಹೋದ್ರೆ ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಇದ್ದಲ್ಲೇ ಇರ್ತೇವೆ, ನಮಗೆ ಯಾವುದೇ ಸಮಸ್ಯೆ ಇಲ್ಲ, ನಾನು ಚೆನ್ನಾಗಿ ಜಪವನ್ನ ಮಾಡ್ತಾ ಇದ್ದೇನೆ, ಅದಕ್ಕೆ ಯಾವುದೇ ಅಡ್ಡಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅಂಥ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ಇರುವುದಿಲ್ಲ. ಆದ್ರೆ ಭಗವಂತ ನಮ್ಮ ಆ ಒಂದು ಸಾಧನೆ ಅಥವಾ ಒಂದು ತಪಸ್ಸು ಏನಿದೆ ಅದನ್ನ ಆತನು ಪರೀಕ್ಷೆ ಮಾಡ್ತಾನೆ. ನೀನು ಈಗ ಜಪ ಮಾಡ್ತಾ ಇದ್ದೀಯಾ, ನಿನಗೆ ಇನ್ನೊಂದು ಸ್ವಲ್ಪ ಬೇರೆ ಒಂದು ರೀತಿಯ ಸಂದರ್ಭ ಬಂದಾಗ ಆಗ್ಲೂ ಮಾಡ್ತೀಯಾ ಅನ್ನುವಂತಹ ಒಂದು ಪರೀಕ್ಷೆಯನ್ನ ಒಡ್ಡಿದಾಗ ಅದರಲ್ಲೂ ಕೂಡ ನಾವು ಉತ್ತೀರ್ಣರಾದೆವು ಅಂತ ಹೇಳಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ.
ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ, ಇಂತಹ ಕಷ್ಟದ ಸಂದರ್ಭದಲ್ಲಿಯೇ ನಾನು ಜಪ ಮಾಡುವುದು ಅಥವಾ ಭಗವಂತನ ಭಕ್ತಿಯನ್ನ ಮಾಡುವುದನ್ನ ಬಿಟ್ಟು ಬಿಡ್ಲಿಲ್ಲ ಅಂತ ಆದಾಗ, ಮುಂದಕ್ಕೆ ಸುಖ ಬಂದಾಗ್ಲೂ ಕೂಡ ಅವುಗಳನ್ನು ನಾನು ಬಿಟ್ಟು ಬಿಡುವುದಿಲ್ಲ. ಯಾಕಂದ್ರೆ ನಮಗೆ ಅದು ನೆನಪಿರ್ತದೆ, ಅಂತ ಸಂದರ್ಭದಲ್ಲೇ ನಾನು ಅಷ್ಟು ಚೆನ್ನಾಗಿ ಜಪವನ್ನ ಮಾಡಿದ್ದೇನೆ. ಈಗ ಈ ಸಂದರ್ಭದಲ್ಲಿ ಇಷ್ಟೊಂದು ಅವಕಾಶ ಇರಬೇಕಾದ್ರೆ ನಾನು ಈ ಸಮಯವನ್ನ ವ್ಯರ್ಥವಾಗಿ ಹೇಗೆ ಕಳೆಯಲಿ ಅನ್ನುವಂತಹ ಒಂದು ಯೋಚನೆ ನಮ್ಮ ಹೃದಯದಲ್ಲಿ ಅದು ಗಟ್ಟಿಯಾಗಿ ಕೂತಿರ್ತದೆ. ಹಾಗಾಗಿ ಪ್ರತಿಯೊಂದು ನಿಮಿಷವನ್ನು, ಪ್ರತಿಯೊಂದು ಕ್ಷಣವನ್ನು ಕೂಡ ಭಗವಂತನ ಸೇವೆಗೆ ನಾವು ಬಳಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ವಿಚಾರವನ್ನ ನಾವು ತಿಳ್ಕೊಳ್ಬಹುದು. ಈ ಕಷ್ಟಗಳನ್ನ ಅನುಭವಿಸುವುದು ಅಥವಾ ಎದುರಿಸಿ ಅದರಲ್ಲಿ ನಾವು ಯಶಸ್ಸನ್ನು ಗಳಿಸಬಹುದು ಅಥವಾ ವಿಫಲರಾಗಬಹುದು. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನ ಮಾಡಿದಾಗ ಅವರು ಯುದ್ಧವನ್ನ ನಿಲ್ಲಿಸುವುದಿಲ್ಲ. ಎರಡು ದೇಶಗಳು ಕೂಡ ಯುದ್ಧವನ್ನ ನಿಲ್ಲಿಸುವುದಿಲ್ಲ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಏನೇ ಇರಬಹುದು. ಆದ್ರೆ ಈ ಸೈನಿಕರಿಗೆ ಏನು ಒಂದು ಕಾರಣ ಅಂತ ಹೇಳಿದ್ರೆ, ನಮ್ಮವರು ಎಷ್ಟೋ ಜನ ಬಲಿದಾನ ಮಾಡಿದ್ದಾರೆ. ಈಗ ನಾವೇನಾದ್ರೂ ಬಿಟ್ಟು ಕೊಟ್ರೆ, ನಮ್ಮ ಕೈಲಿ ಆಗದಿದ್ರೂ ಕೂಡ ನಾವು ಸುಮ್ಮನೆ ಅದನ್ನ ಬಿಟ್ಟು ಕೊಟ್ರೆ ಅವರು ಮಾಡಿದಂತಹ ಬಲಿದಾನಕ್ಕೆ ಅರ್ಥವೇ ಇಲ್ಲ. ಈಗ ಎಷ್ಟೋ ದಿನಗಳ ಕಾಲ ಯುದ್ಧ ನಡೆಯಿತು. ಯುದ್ಧ ನಡೆದು ಕೊನೆಗೆ ಯುದ್ಧ ಅದು ಏನಿಲ್ಲ, ಅವರೆಷ್ಟು ಜಾಗವನ್ನ ತಗೊಂಡ್ರು ಅವರು ಅದನ್ನು ಇವರಿಗೆ ಕೊಡಬೇಕು, ಇವರದ್ದ ಜಾಗ ಇವರಿಗೆ, ಅವ್ರ ಜಾಗ ಅವರಿಗೆ ಅಂತ ಇಬ್ರು ಸುಮ್ಮನೆ ಆಗಿಬಿಟ್ರೆ ಏನಾಯ್ತು, ಅಲ್ಲಿ ಆ ಒಂದು ಯುದ್ಧದಲ್ಲಿ ಎಷ್ಟು ಜನ ತಮ್ಮ ಜೀವವನ್ನ ಕಳ್ಕೊಂಡ್ರೋ ಅವರು ವ್ಯರ್ಥವಾಗಿ ಜೀವ ಕಳ್ಕೊಂಡ ಹಾಗೆ ಆಯ್ತು. ಹಾಗಾಗಿ ಎರಡೂ ಕಡೆಯ ಸೈನಿಕರು ಕೂಡ ತುಂಬಾ ವೀರಾವೇಶದಿಂದ ಹೋರಾಡ್ತಾರೆ. ಯಾಕೆ ಹೋರಾಡ್ತಾರೆ? ಆ ಹಿಂದೆ ನಡೆದ ಘಟನೆಗಳು, ಹಿಂದೆ ಎಷ್ಟು ಜನ ಬಲಿದಾನ ಮಾಡಿದ್ದಾರೆ, ಅಷ್ಟು ನೀವು ಆ ಒಂದು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಯುದ್ಧದಲ್ಲಿ ಅದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಾಗೆ ಆಗ್ತದೆ. ಅದಕ್ಕೋಸ್ಕರ ಅವರು ಮತ್ತೆ ಮತ್ತೆ ಮುಂದುವರಿತಾ ಇರ್ತಾರೆ. ಹಾಗೆ ನಾವು ಕೂಡ ಭಕ್ತಿಯಲ್ಲಿ ಸ್ವಲ್ಪ ಏನು ಪ್ರಗತಿಯನ್ನ ಸಾಧಿಸಿದ್ದೇವೆ ಅದನ್ನ ಸ್ವಲ್ಪ ಹಿಂದೆ ತಿರುಗಿ ನೋಡ್ಬೇಕು. ಈಗ ಸಿಂಹಾವಲೋಕನ ಅಂತ ಹೇಳ್ತೇವೆ. ಆ ಸಿಂಹ ಸ್ವಲ್ಪ ನಡೀತದೆ ಮುಂದೆ, ಆಮೇಲೆ ಒಮ್ಮೆ ಹಿಂದೆ ತಿರುಗಿ ನೋಡ್ತದೆ, ನಾನು ಎಷ್ಟು ದೂರ ಬಂದೆ ಅಂತ ಹೇಳಿ. ಅದೇ ರೀತಿ ನಾವು ಕೂಡ ಭಕ್ತಿಯಲ್ಲಿ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ನಾವು ಪಟ್ಟಂತಹ ಕಷ್ಟಗಳು, ನಾವು ಅದಕ್ಕೋಸ್ಕರ ಮಾಡಿದಂತಹ ತ್ಯಾಗಗಳು, ನಮ್ಮಿಂದ ಎಷ್ಟು ಜನರಿಗೆ ನಮಗೋಸ್ಕರ ಎಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ನಮಗೋಸ್ಕರ ಮಾಡಿದ ತ್ಯಾಗ, ಇವುಗಳನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಇದ್ದಾಗ, ನೆನಪು ಮಾಡಿಕೊಳ್ತಾ ಇದ್ದಾಗ ನಾವು ನಮ್ಮ ಭಕ್ತಿಯನ್ನ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡ್ಲಿಕ್ಕೆ, ಇನ್ನು ಮುಂದುವರಿಲಿಕ್ಕೆ ನಾವು ನೋಡ್ತೇವೆ. ಮತ್ತೆ ಆ ಭಕ್ತಿ ಅನ್ನುವಂಥದ್ದು ನಮ್ಮ ಒಂದು ಆಸ್ತಿ ಆಗ್ತದೆ. ಅದನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಯಾವತ್ತೂ ಕೂಡ ಮನಸ್ಸು ಇಷ್ಟಪಡುವುದಿಲ್ಲ. ಆದ್ರಿಂದ ಬರುವಂತಹ ಈ ಕಷ್ಟಗಳು ಏನೇ ಇದ್ರೂ ಕೂಡ ಅವುಗಳನ್ನು ನಾವು ಎದುರಿಸಿ ನಡೆಯಬೇಕು. ಮತ್ತು ಅದೆಲ್ಲವೂ ಕೂಡ ಏನೇ ಭಗವಂತ ಕೊಡೋದಿದ್ರು ಆ ಪರೀಕ್ಷೆ, ನಾವು ಪ್ರತಿಯೊಂದು ಪರೀಕ್ಷೆ ಪಾಸ್ ಆದ ಕೂಡಲೇ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೇವೆ. ನಮ್ಮ ಈಗ 1ನೇ ಕ್ಲಾಸ್ ಪಾಸ್ ಆದ್ರೆ 2ನೇ ಕ್ಲಾಸ್ಗೆ ಹೋಗ್ತೇವೆ, 2ನೇ ಕ್ಲಾಸ್ ಪಾಸ್ ಆದ್ರೆ 3ನೇ ಕ್ಲಾಸ್. ಹಾಗೆ ಭಗವಂತ ಕೊಡುವಂತಹ ಪ್ರತಿಯೊಂದು ಪರೀಕ್ಷೆಯೂ ಕೂಡ ನಮ್ಮನ್ನ ನಮ್ಮ ಭಕ್ತಿಯಲ್ಲಿ ಯಾವುದೋ ಒಂದು ಹಂತದಲ್ಲಿ ಮೇಲಕ್ಕೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಬೇರೆ ಬೇರೆ ಅನುಭವಗಳನ್ನ ಅದು ಕೊಡ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಇನ್ನು ಈ ಪರೀಕ್ಷೆ ಅಂತ ಹೇಳಿದ್ರೆ ಅದು ಕೂಡ ಸಾಮಾನ್ಯವಾದಂತಹ ಪರೀಕ್ಷೆಯಲ್ಲ. ಯಾಕಂದ್ರೆ ಈ ಸಾಮಾನ್ಯವಾದ ಪರೀಕ್ಷೆಗಳು, ಭೌತಿಕವಾದ ಪರೀಕ್ಷೆಗಳು, ಇಲ್ಲಿ ಬರುವಂತಹ ಪ್ರಶ್ನೆಗಳು ಅವುಗಳು ಸರಿ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ನಾವು ಓದಿದ್ದೇ ಇರಬಹುದು, ಓದದೇ ಇರುವಂತದ್ದು ಇರಬಹುದು, ತುಂಬಾ ಸುಲಭ ಇರಬಹುದು ಅಥವಾ ತುಂಬಾ ಕಷ್ಟವೂ ಇರಬಹುದು. ಆದ್ರೆ ಭಗವಂತನಿಗೆ ಸರಿಯಾಗಿ ಗೊತ್ತಿದೆ ಈ ವ್ಯಕ್ತಿಯ ಒಂದು ಶಕ್ತಿ ಎಷ್ಟಿದೆ ಅಂತ ಹೇಳಿ, ಇವನು ಎಷ್ಟನ್ನ ಸಾಧಿಸ್ತಾನೆ, ಇವನಿಗೆ ಎಷ್ಟನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದಷ್ಟಕ್ಕೆ ಮಾತ್ರ ಆ ಪರೀಕ್ಷೆಗಳು ಬರುವಂತಹದ್ದು. ಅದರಿಂದ ಅದನ್ನ ಎದುರಿಸುವಂತಹ ಶಕ್ತಿ ನಮಗಿದೆ ಅಂತ ಹೇಳಿಯೇ ಆ ಪರೀಕ್ಷೆಗಳು ನಮಗೆ ಬರ್ತದೆ. ಆದ್ರೆ ನಾವು ಅದನ್ನ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಅದನ್ನ ಎದುರಿಸಬೇಕಾಗ್ತದೆ. ಈ ರೀತಿ ಏನು ಈ ಸಂಘ ಯಾವುದು ದುಷ್ಟರ ಸಂಘವನ್ನ ಬಿಡಬೇಕು, ಮಾಯಾವಾದಿಗಳು, ನಾಸ್ತಿಕರು ಇವರ ಸಂಘವನ್ನ ಬಿಡುವಂತದ್ದು ಕೂಡ ನಮ್ಮ ಭಕ್ತಿಯಲ್ಲಿ ಒಂದು ಪ್ರಗತಿಯ ಪಥವೇ ಆಗಿರ್ತದೆ. ಹಾಗೆ ಭಕ್ತರ ಸಂಘವನ್ನ ಪಡೆಯುವಂಥದ್ದು, ಅದರಲ್ಲಿ ನಮಗೆ ಕಷ್ಟಗಳು ಇದ್ರೂ ಕೂಡ ನಾವು ಅದನ್ನು ಎದುರಿಸಿ ಭಕ್ತರ ಸಂಘವನ್ನು ನಾವು ಪಡೆಯಬೇಕು.
ಹೇಗೆಂದ್ರೆ ನಾವು ಸುಮ್ಮನೆ ಮನೆಯಲ್ಲೇ ಇರುವುದು ಕ್ಷೇಮವಾಗಿರ್ತದೆ, ಯಾರು ಅಷ್ಟು ದೂರ ಹೋಗ್ತಾರೆ, ನನಗೀಗ ಸಮಯ ಇಲ್ಲ ಅಥವಾ ತುಂಬಾ ಆಯಾಸ ಆಗಿದೆ, ಆ ರೀತಿಯಾಗಿ ಕಾರಣಗಳನ್ನ ಕೊಡದೆ ಆ ಒಂದು ಕಾರ್ಯಕ್ರಮಗಳು ಏನಿದೆ ಅವುಗಳಿಗೆ ನಾವು ಹೋಗಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಭಕ್ತಿಯಲ್ಲಿ ಬಹಳ ಬೇಗ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ನಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ವಿಷಯೀರ ಅನ್ನ ಖಾಯಿಲೆ ದುಷ್ಟ ಹಯಮನ ಲೌಕಿಕರು ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ಮನಸ್ಸು ಕೆಡುತ್ತದೆ ಎಂದು ಎಚ್ಚರಿಸಿದ್ದಾರೆ. ಒಬ್ಬನು ಪ್ರೌಢಿಮೆ ಸಂಪಾದಿಸದೆ ಕೃಷ್ಣ ಪ್ರಜ್ಞೆ ಆಂದೋಲನದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಕೊಡುಗೆಯನ್ನು ಉಪಯುಕ್ತವಾಗಿ ಬಳಸಲು ಸಾಧ್ಯವಿಲ್ಲ. ಉಪದೇಶಾಮೃತ ಶ್ಲೋಕ 4 ಹರೇ ಕೃಷ್ಣ. ಆಹಾರ ಅನ್ನುವಂಥದ್ದು ನಮ್ಮ ಪ್ರಜ್ಞೆಯನ್ನ ಪಡೆದುಕೊಳ್ತದೆ. ಫುಡ್ ಕ್ಯಾರೀಸ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೇವೆ. ಯಾವ ಒಂದು ಪ್ರಜ್ಞೆಯಿಂದ ನಾವು ಅಡಿಗೆ ಮಾಡ್ತೇವೋ ಅದನ್ನ ತಿನ್ನುವವರಿಗೆ ಅದೇ ರೀತಿಯಾದಂತಹ ಪ್ರಜ್ಞೆಯ ಅನುಭವ ಆಗ್ತದೆ. ನಾವು ಒಳ್ಳೆಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಅಡಿಗೆ ಮಾಡಿದ್ರೆ ತಿನ್ನುವಂತಹ ಜನರಿಗೆ ಅದರದ್ದೇ ಅನುಭವ ಆಗ್ತದೆ. ನಾವು ಕೆಟ್ಟ ಪ್ರಜ್ಞೆಯನ್ನು ಇಟ್ಟುಕೊಂಡು ಅಡಿಗೆಯನ್ನ ತಯಾರು ಮಾಡಿದ್ರೆ ಅದು ಆ ತಿನ್ನುವಂತಹ ಜನರಿಗೆ ಅದೇ ಪ್ರಭಾವವನ್ನ ಉಂಟು ಮಾಡ್ತದೆ. ಹಾಗಾಗಿ ನಾವು ಯಾರಿಂದ ಆಹಾರವನ್ನು ಸ್ವೀಕರಿಸ್ತೇವೆ, ಆ ಆಹಾರವನ್ನು ಯಾರು ತಯಾರಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಕಾರಣಕ್ಕಾಗಿ ನಾವು ಈ ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಯಾವುದೇ ಆಹಾರವನ್ನ ಸ್ವೀಕಾರ ಮಾಡುವುದಿಲ್ಲ. ಯಾಕಂದ್ರೆ ಅವರು ಲಾಭದ ಉದ್ದೇಶದಿಂದ ಅಡಿಗೆಯನ್ನ ಮಾಡಿರ್ತಾರೆ. ಅವರಿಗೇನಿದ್ರು ಕೂಡ ಆ ಹಣವನ್ನ ಗಳಿಸಬೇಕು, ಅದರಲ್ಲಿ ಲಾಭವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶ ಇರ್ತದೆ ವಿನಃ ನಾವು ಚೆನ್ನಾಗಿರ್ಬೇಕು. ಈಗ ತಾಯಿ ಅಡಿಗೆ ಮಗುವಿಗೋಸ್ಕರ ಅಡಿಗೆ ಮಾಡಿದಾಗ ಆ ಮಗುವನ್ನ ನೆನೆಸಿಕೊಂಡು ತಾಯಿ ಅಡಿಗೆಯನ್ನ ಮಾಡ್ತಾರೆ, ಅಥವಾ ಗಂಡನಿಗೋ ಅಥವಾ ತನ್ನ ಕುಟುಂಬದವರಿಗೋ ಅಡಿಗೆಯನ್ನ ಮಾಡುವಾಗ ಅವರನ್ನ ನೆನೆಸಿಕೊಂಡು ಅಡಿಗೆಯನ್ನ ಮಾಡ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ವ್ಯಾಪಾರಕ್ಕೋಸ್ಕರ ಅಡಿಗೆ ಮಾಡಿದಾಗ ಆತನು ಲೆಕ್ಕಾಚಾರದಲ್ಲಿ ತೊಡಗಿರ್ತಾನೆ. ನಾನು ತರಕಾರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೇನೆ, ಆಮೇಲೆ ಈ ಗ್ರಾಸರಿಗೆ ಇಷ್ಟೆಲ್ಲ ಕೊಟ್ಟಿದ್ದೇನೆ, ಇದಕ್ಕೆಲ್ಲ ಸೇರಿಸಿದ್ರೆ ಇದಕ್ಕೆಷ್ಟು ಪ್ರಾಫಿಟ್ ಕೊಡಬೇಕು, ಈಗ ಮಾರ್ಕೆಟ್ ಅಲ್ಲಿ ಇದಕ್ಕೆಷ್ಟು ಹಣ ಇದೆ, ಬೇರೆಯವರು ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ನಾನೆಷ್ಟಕ್ಕೆ ಮಾರಿದ್ರೆ ನನಗೆ ಜಾಸ್ತಿ ಲಾಭ ಬರ್ತದೆ. ಈ ರೀತಿಯಾಗಿ ಲೆಕ್ಕಾಚಾರಗಳು ಮನಸ್ಸಿನಲ್ಲಿ ಹೋಗ್ತಾ ಇರ್ತವೆ ವಿನಃ ಅದು ನನ್ನ ಹತ್ರ ಬರುವಂತಹ ಜನರು ಇದನ್ನ ತಿಂದು ತುಂಬಾ ಸುಖವಾಗಿರ್ಬೇಕು, ಅವರು ಸಂತೋಷವಾಗಿರ್ಬೇಕು, ಆ ರೀತಿಯಾಗಿ ಅವನಿಗೆ ಮನಸ್ಸಲ್ಲಿ ಇರುವುದಿಲ್ಲ. ಆದ್ರಿಂದ ನಾವು ಇದರ ವ್ಯತ್ಯಾಸವನ್ನು ನೋಡ್ಬೋದು. ಮನೆಯಲ್ಲಿ ತಯಾರಿಸಿದಂತಹ ಆಹಾರ, ಅದರಲ್ಲಿಯೂ ಭಗವಂತನಿಗೆ ಅರ್ಪಿಸಿದಂತಹ ಆಹಾರ ಮತ್ತು ಈ ಹೋಟೆಲ್ನಲ್ಲಿ ಸಿಗುವಂತಹ ಆಹಾರ, ಅವುಗಳ ನಡುವೆ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಆದ್ರಿಂದ ಇಲ್ಲಿ ವಿಷಯರ ಅನ್ನ ಕಾಯಿಲೆ ದುಷ್ಟ ಹಯಮನ ಅಂತ ಹೇಳ್ತೇವೆ. ದ್ರೋಣಾಚಾರ್ಯರು ಅವರು ಏನನ್ನು ಯಾರತ್ರನು ಏನೂ ಕೇಳಿದವರಲ್ಲ. ಹೇಗೆ ಅಂತ ಹೇಳಿದ್ರೆ, ಈ ಹೊಲದಲ್ಲಿ ಅಕ್ಕಿಯನ್ನ ಎಲ್ಲ ತೆಗೆದುಕೊಂಡು ಹೋದ ಮೇಲೆ, ಆ ಭತ್ತವನ್ನೆಲ್ಲ ತೆಗೆದುಕೊಂಡು ಹೋದ ಮೇಲೆ ಅಲ್ಲಿ ಏನು ಉಳಿದಿರ್ತದೋ ಅದನ್ನ ಮಾತ್ರ ಹೆಕ್ಕಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಂಥದ್ದು. ಅಂತ ಜೀವನವನ್ನು ಸಾಗಿಸುವವರಿಗೆ ಯಾವುದೇ ಒಂದು ಕರ್ಮವು ಬರುವುದಿಲ್ಲ. ಈಶೋಪನಿಷತ್ತಿನಲ್ಲಿ ಹೇಳಿದ ಹಾಗೆ, ತೇನ ತೆಕ್ತೇನ ಭುಂಜಿತ ಮಾಗೃದ ಕಸ್ಯ ಸಿದ್ಧನಂ ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷ ತಮಸಮ ಏವಂ ತ್ವಯಿ ನಾಣ್ಯತೆ ಸ್ತೋಸ್ತಿ ನ ಕರ್ಮ ಲಿಪ್ಯತೆ ನರಹ. ಆ ರೀತಿಯಾಗಿ ಜೀವನ ನಡೆಸ್ತಾ ಇದ್ದಂಥವರು. ಆದ್ರೆ ಅಶ್ವತ್ಥಾಮನ ಆ ಒಂದು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಅವನು ದುರ್ಯೋಧನಾದಿಗಳ ಜೊತೆಗೆ ಆಟ ಆಡ್ತಾ ಇದ್ದ. ಹಾಗೆ ದುರ್ಯೋಧನ ಒಮ್ಮೆ ಅಶ್ವತ್ಥಾಮನನ್ನ ತನ್ನ ಮನೆಗೆ ಕರ್ಕೊಂಡೋಗಿ ಅವನಿಗೆ ಹಾಲು ಕುಡಿಸ್ತಾನೆ. ಯಾಕಂದ್ರೆ ಅಶ್ವತ್ಥಾಮ ಅಲ್ಲಿವರೆಗೆ ಆ ಹಸುವಿನ ಹಾಲು ಅಂತ ಹೇಳಿದ್ರೆ ಏನು ಅಂತೇಳಿ ರುಚಿ ನೋಡಿದವನಲ್ಲ. ಆಮೇಲೆ ಅಶ್ವತ್ಥಾಮ ಮನೆಗೆ ಬಂದು ಹಠ ಮಾಡ್ತಾನೆ, ನನಗೂ ಬೇಕು ಹಾಲು, ನಾನು ಹಾಲು ಕುಡಿಬೇಕು ಅಂತೇಳಿ. ಆಮೇಲೆ ದ್ರೋಣಾಚಾರ್ಯರು ನನಗೊಂದು ಹಸು ಬೇಕು ಅಂತೇಳಿ ದ್ರುಪದನ ಹತ್ರ ಹೋಗ್ತಾರೆ. ದ್ರುಪದನಿಂದ ಅವಮಾನಕ್ಕೊಳಗಾಗ್ತಾರೆ. ಆಮೇಲೆ ಪರಶುರಾಮರಲ್ಲಿ ಹೋಗಿ ಆ ಒಂದು ಬಿಲ್ಲು ವಿದ್ಯೆಯನ್ನು ಕಲಿತು ನಂತರ ಕೌರವ ಪಾಂಡವರಿಗೆ ಅವರು ಗುರುಗಳಾಗ್ತಾರೆ. ಕೊನೆಗೆ ಅದು ಎಲ್ಲಿ ಬಂದು ನಿಲ್ತದೆ ಅಂತ ಹೇಳಿದ್ರೆ, ದುರ್ಯೋಧನಾದಿಗಳ ಹತ್ರ ಸಂಬಳಕ್ಕೆ ಅವರು ಕೆಲಸ ಮಾಡಿದ್ರಿಂದ ಆ ಕುರುಕ್ಷೇತ್ರ ರಣರಂಗದಲ್ಲಿ ಧರ್ಮದ ವಿರುದ್ಧವಾಗಿ ತಾವು ಯುದ್ಧವನ್ನ ಮಾಡುವಂತಹ ಪರಿಸ್ಥಿತಿ ಅವರಿಗೆ ಬರ್ತದೆ. ಇದೆಲ್ಲ ಯಾಕೆ
ಶುರುವಾಯಿತು. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಅಶ್ವತ್ಥಾಮನಿಗೆ ದುರ್ಯೋಧನಾದಿಗಳ ಒಂದು ಸಂಘ ಉಂಟಾದದಕ್ಕೆ. ಅಲ್ಲಿಂದ ಶುರುವಾಗಿದ್ದು ಎಲ್ಲವೂ ಕೂಡ. ವಿಷಯರ ಅನ್ನ ಕಾಯಿಲೆ ದುಷ್ಟ ಹಯಮನ. ಆ ವಿಷಯಿಗಳ ಅನ್ನವನ್ನ ನಾವು ಸೇವಿಸುವುದರಿಂದ ನಮ್ಮ ಮನಸ್ಸು ದುಷ್ಟವಾಗ್ತದೆ, ಅದು ಕಲುಷಿತವಾಗ್ತದೆ. ಅದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ಏನನ್ನೇ ನಾವು ತಿನ್ನುವುದಿದ್ರು ಭಗವಂತನಿಗೆ ಅರ್ಪಿಸಿ ಅದನ್ನ ತಿನ್ನಬೇಕು ಅಂತ ಹೇಳ್ತೇವೆ. ಯಾಕಂದ್ರೆ ಅದರಲ್ಲಿ ಏನೇ ಪಾಪಗಳಿದ್ರು ಕೂಡ ಅದು ಭಗವಂತನಿಗೆ ಅರ್ಪಿಸಿದಾಗ ಅದು ನಾಶವಾಗ್ತದೆ. ಪಾಪಗಳು ಅಂತ ಹೇಳಿದ್ರೆ ನಾವು ಯಾವ ಮೂಲದಿಂದ ಅದನ್ನ ಪಡೆದಿರ್ತೇವೆ. ಈಗ ನಾವು ಈ ಪೇಟೆಯಲ್ಲಿ ಇರುವ ಕಾರಣ ಹಣ್ಣು ಹಂಪಲುಗಳನ್ನ ಅಂಗಡಿಯಿಂದ, ತರಕಾರಿಗಳನ್ನ ಅಂಗಡಿಯಿಂದ ತೆಗೆದುಕೊಂಡು ಬರ್ತೇವೆ. ಅದನ್ನ ಅವ್ರು ಯಾವ ರೀತಿಯಾಗಿ ಪಡೆದಿದ್ದಾರೆ, ಯಾವ ರೀತಿಯಾಗಿ ಅಲ್ಲಿ ತಂದಿದ್ದಾರೆ, ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವುದಿಲ್ಲ. ಆದರೂ ಕೂಡ ಆ ಭಗವಂತನಿಗೆ ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದಾಗ ಆ ಭಗವಂತ ಅದರಲ್ಲಿರುವಂತಹ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ನಮಗೆ ಅವರ ಭಕ್ತಿಯನ್ನ ಕೊಡ್ತಾರೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಹುಂಜತೇತೆ ಅಗಂ ಪಾಪ ಏಪಚಂತಿ ಆತ್ಮಕಾರಣ. ಯಾರು ತನಗೋಸ್ಕರ ಅಡಿಗೆ ಮಾಡ್ತಾನೋ ಅವನು ಪಾಪವನ್ನೇ ಉಣ್ಣುತ್ತಾನೆ, ಮತ್ತು ಯಜ್ಞಶೇಷವನ್ನ ಯಾರು ಊಟ ಮಾಡ್ತಾನೋ ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತೇಳಿ ಭಗವಂತನೇ ತಿಳಿಸಿದ್ದಾನೆ. ಸುಮಂಗಳ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರವಚನಕಾರರು ತಮ್ಮ ಬೋಧನೆಗಾಗಿ ಭಾರಿ ಪ್ರಯಾಣದಲ್ಲಿ ಹಣವನ್ನು ಸ್ವೀಕರಿಸುವುದು ಅಪಾಯಕರ. ಏಕೆಂದರೆ ಅವನು ಸಂಗ್ರಹಿಸಿದ 1% ಹಣವನ್ನು ತನ್ನ ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಖರ್ಚು ಮಾಡಿದ ತಕ್ಷಣ ಬಲಿಪಶುವಾಗುತ್ತಾನೆ. ಶ್ರೀಮದ್ ಭಾಗವತಂ 7.13-32 ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಜನರು ಭಗವಂತನ ಸೇವೆಗೆ ಅಂತ ಹೇಳಿ ಕೊಡುವಂತಹ ದೇಣಿಗೆಗಳು, ಡೊನೇಷನ್ಸ್, ಅದನ್ನು ನಾವು ಭಗವಂತನಿಗೆ ಮಾತ್ರ ಉಪಯೋಗಿಸಬೇಕು. ಅದರಲ್ಲಿ ಇಂದ್ರಿಯ ಭೋಗದ ಒಂದು ಉದ್ದೇಶ ಸ್ವಲ್ಪವೂ ಕೂಡ ಇರಬಾರದು. ಒಂದು ವೇಳೆ ಆ ರೀತಿಯಾಗಿ ನಾವು ಇಂದ್ರಿಯ ಭೋಗಕ್ಕಾಗಿ ಅದನ್ನ ಬಳಸಿದೆವು ಅಂತ ಹೇಳಿದ್ರೆ ಅದರಿಂದ ನಮಗೆ ತುಂಬಾ ಕೆಟ್ಟ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮ ಉಂಟಾಗ್ತದೆ. ಹಾಗಾಗಿ ಈ ವಿಷಯದಲ್ಲಿ ಆ ಒಂದು ಭಗವಂತನ ಪ್ರತಿನಿಧಿಯಾಗಿ ಯಾರು ಕೆಲಸ ಮಾಡ್ತಾರೋ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ರಾಜಿ ಮಾತಾಜಿ. ದದಾತಿ ತತ್ವದಂತೆ ಮುಂದುವರೆದ ಭಕ್ತನು ಕನಿಷ್ಠ ಪಕ್ಷ ತನ್ನ ಆದಾಯದ 50% ಭಾಗವನ್ನು ಭಗವತ್ ಸೇವೆಗೂ ಭಗವತ್ ಭಕ್ತರಿಗೂ ಖರ್ಚು ಮಾಡಬೇಕು. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಬದುಕಿನ ಇಂತಹ ಆದರ್ಶವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಈ ಉದಾಹರಣೆಯನ್ನು ಎಲ್ಲಾ ಭಕ್ತರು ಅನುಸರಿಸಬೇಕು. ಒಬ್ಬರ ಆದಾಯ ಏನೇ ಇರಲಿ 50% ಕೃಷ್ಣನ ಮತ್ತು ಅವನ ಭಕ್ತರ ಪರವಾಗಿ ಖರ್ಚು ಮಾಡಬೇಕು. ಹರೇ ಕೃಷ್ಣ.
Hare Krishna. ಪ್ರಭುಜಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಹರೇ ಕೃಷ್ಣ ಪ್ರಭು. ಹೌದು ಪ್ರಭು ಡಿಸ್ಕನೆಕ್ಟ್ ಆಗಿದ್ದಾರೆ. ಹರೇ ಕೃಷ್ಣ. ಇಲ್ಲಿ ಕರೆಂಟ್ ಹೋಗಿತ್ತು, ಹಾಗಾಗಿ ಮಹೇಶ್ ಅವರೇ ಹರೇ ಕೃಷ್ಣ, ಹೋಸ್ಟ್ ಟ್ರಾನ್ಸ್ಫರ್ ಮಾಡ್ತೀರಾ? ಓಕೆ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ರೂಪಗಳು ನಮಗೆ ತಿಳಿಸಿರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ವ್ಯಕ್ತಿಯು ಆದಾಯದ 50% ಭಗವಂತನ ಸೇವೆಗೆ ತೊಡಗಿಸಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗಿಸಬೇಕು ಅಂತ ನಮಗೆ ಆದ ಒಂದು ಉದಾಹರಣೆಯನ್ನೇ ಅವರು ತಮ್ಮ ಜೀವನದಿಂದ ಕೊಟ್ಟಿದ್ದಾರೆ. ಹಾಗೆ 25% ಏನಿದೆ ಅದನ್ನ ಕುಟುಂಬದ ನಿರ್ವಹಣೆಗೆ ಅಥವಾ ಅವರ ಒಂದು ಒಳಿತಿಗೋಸ್ಕರ, ಮತ್ತು ಉಳಿದ 25% ಏನಿದೆ ಅದನ್ನ ಯಾವುದಾದ್ರೂ ಒಂದು ಎಮರ್ಜೆನ್ಸಿಗೋಸ್ಕರ, ತುರ್ತು ಪರಿಸ್ಥಿತಿಗಳಿಗೋಸ್ಕರ ತೆಗೆದಿಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಅದನ್ನ ಅದೇ ರೀತಿಯಾಗಿ ಮಾಡಿ ತೋರಿಸಿದ್ದಾರೆ ಕೂಡ. ಅದೇ ಒಂದು ಉದಾಹರಣೆಯನ್ನ ಶ್ರೀಲ ಪ್ರಭುಪಾದರು ಕೂಡ ನಮಗೆ ಹೇಳುವಂತಹದ್ದು. ನಾವೇನು ಆದಾಯವನ್ನ ಗಳಿಸ್ತೇವೋ ಅದರ 50% ಅನ್ನ ಭಗವಂತನ ಸೇವೆಗೆ ಖರ್ಚು ಮಾಡಿದ್ರೆ ಅದು ಭಗವಂತನ ಒಂದು ಪ್ರಚಾರ ಎಲ್ಲ ಕಡೆ ತಲುಪುವಂತೆ ಸಹಾಯ ಮಾಡ್ತದೆ. ಭಕ್ತಿವಿನೋದ ಠಾಕೂರ್ ಹೇಳುವಂತೆ ಮೊದಲನೇ ಅಧ್ಯಾಯ ಅಂದ್ರೆ ಮೊದಲನೇ ಶ್ಲೋಕ ಮಧ್ಯಮಾಧಿಕಾರಿಯ ಲಕ್ಷಣ, 2, 3, 4 ಮಧ್ಯಮಾಧಿಕಾರಿಯ ಬಾಹ್ಯ ಭಕ್ತಿಯ ಆಚರಣೆಗಳನ್ನು ತಿಳಿಸ್ತದೆ. 5, 6, 7, 8 ಮಧ್ಯಮಾಧಿಕಾರಿಯ ಆಂತರಿಕ ದೃಷ್ಟಿ, 9, 10, 11 ಪೂಜಾ ಸ್ಥಳಗಳ ಕ್ರಮ. ಇವುಗಳ ಈ 11 ಶ್ಲೋಕಗಳನ್ನ ಭಕ್ತಿವಿನೋದ ಠಾಕೂರರು ಈ ರೀತಿಯಾಗಿ ವಿವರಿಸ್ತಾರೆ. ಕೊನೆಯದಾಗಿ ಹೇಳುವುದಂದ್ರೆ, ರಾಘವ ಪ್ರಭು. ಹರೇ ಕೃಷ್ಣ. ತೀರ್ಮಾನ ಇಷ್ಟೇ, ನಾವು ಸದಾ ಭಕ್ತರ ಸಹವಾಸ ಮಾಡಬೇಕು ಮತ್ತು ಭಕ್ತಿ ಸಂಬಂಧವಾದ ನಿಯಂತ್ರಕ ತತ್ವಗಳನ್ನು ಪಾಲಿಸಬೇಕು. ಆಚಾರ್ಯರು ನಡೆದ ದಾರಿಯಲ್ಲಿ ನಾವು ಸಾಗಬೇಕು. ಗುರುವಿನ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸಬೇಕು. ಈ ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಸೂಕ್ತ ಕೃಷ್ಣಪ್ರಿಯನ್ನು ಬೆಳೆಸಿಕೊಳ್ಳಲು ಸಾಧ್ಯ. ಶ್ರೀ ಉಪದೇಶಾಮೃತ ಶ್ಲೋಕ 4 ಪುಟ 42. ಹರೇ ಕೃಷ್ಣ. ಧನ್ಯವಾದ.
ಇಲ್ಲಿಗೆ ಇವತ್ತಿನ ತರಗತಿಯ ಕೊನೆಯಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ದಿನ ಒಂದು ಶ್ಲೋಕ ಮಾತ್ರ ಇದ್ದದ್ದು, ಅದರಿಂದ ಸಂಕ್ಷಿಪ್ತವಾಗಿದೆ. ಇವತ್ತಿನ ಚರ್ಚೆಯಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜನ್ಮಾಷ್ಟಮಿಯು ಹತ್ತಿರ ಬರ್ತಾ ಇದೆ. ಎಲ್ಲರೂ ಕೂಡ ಮಂಗಳೂರಿಗೆ ಬನ್ನಿ ಅಂತ ಹೇಳಿ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನಲ್ಲಿ 6, 7, 8 3 ದಿನ ಜನ್ಮಾಷ್ಟಮಿಯ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ತಮಗೆಲ್ಲರಿಗೂ ಕೂಡ ಈಗ ಆಮಂತ್ರಣ ನಿಮಗೆ ವಾಟ್ಸಪ್ ನಲ್ಲಿ ಈಗಾಗಲೇ ಸಿಕ್ಕಿರುತ್ತದೆ. 7ನೇ ತಾರೀಕು ಸಂಜೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಹಾಗೆ 8ನೇ ತಾರೀಕಿಗೆ ಬೆಳಗ್ಗೆ ಶ್ರೀಲ ಪ್ರಭುಪಾದರಿಗೆ ಆವಿರ್ಭಾವ ದಿನದ ಒಂದು ಅಭಿಷೇಕ ಇರ್ತದೆ. ಹಾಗೆ ಸಂಜೆ ಹೊತ್ತಿನಲ್ಲಿ ಮತ್ತೆ ಅದೇ ದಿನ ಮೆರವಣಿಗೆಯೂ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಆನ್ಲೈನ್ ನಲ್ಲಿ ಕೂಡ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳಿರ್ತವೆ, ಸ್ಪರ್ಧೆಗಳಿರ್ತವೆ. ಅವುಗಳಲ್ಲಿ ಮಕ್ಕಳು ಭಾಗವಹಿಸಬಹುದು. ಅಟೆಂಡೆನ್ಸ್ ಲಿಂಕ್ ಕೊಡ್ತೇನೆ. ಅಟೆಂಡೆನ್ಸ್ ಲಿಂಕ್ ಕೊಟ್ಟಿದ್ದೇನೆ, ದಯವಿಟ್ಟು ಎಲ್ಲರೂ ಕೂಡ ಅಟೆಂಡೆನ್ಸ್ ಅನ್ನ ಕೊಡಿ. ಇವತ್ತಿನ ತರಗತಿಯಲ್ಲಿ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅಟೆಂಡೆನ್ಸ್ ಆಯ್ತಲ್ಲ? ನನ್ನದಾಗ್ಲಿಲ್ಲ ಪ್ರಭುಜಿ, ಏನೋ ಒಂದು ಅಡ್ಡ ಬರ್ತಾ ಉಂಟಲ್ಲ. ಓಕೆ, ಆಯ್ತು ಪ್ರಭುಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಅಟೆಂಡೆನ್ಸ್ ಬೀಳುದಿಲ್ಲ. ಆಗ್ಲಿಲ್ವಾ? ಓಕೆ, ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಯಾರು ಭಕ್ತಿಯಲ್ಲಿ ಇಲ್ವೋ ಅವ್ರ ಜೊತೆ ನಾವು ಅಷ್ಟಾಗಿ ಯಾರು ವ್ಯವಹಾರಗಳನ್ನ ಇಟ್ಕೋಬಾರ್ದು ಅಂತ ಹೇಳ್ತೀವಿ. ಆಟೋಮೆಟಿಕ್ ಆಗಿ ನಾವು ಅದು ಪ್ರಯತ್ನ ಪಟ್ಟಿಲ್ಲ ಅಂದ್ರೂ ಕೂಡ ಅದು ಆಗ್ತಾ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಮನ್ಸಿಗೆ ತುಂಬಾ ಕಸಿವಿಸಿ ಆಗುತ್ತೆ ಪ್ರಭುಜಿ. ತಂದೆ ತಾಯಿ ಇರ್ಬೋದು, ನಮ್ಮ ಸೋದರರು ಇರ್ಬೋದು, ಅವ್ರ ಜೊತೆ ತುಂಬಾ ಋಣಿಗಳಿರ್ತೀವಿ ಅವ್ರಿಗೆ. ಆದ್ರೆ ಅವ್ರು ಅಷ್ಟೇ ಪ್ರೀತಿನ ಕೊಡ್ತಾ ಇರ್ತಾರೆ. ಆದ್ರೆ ಭಕ್ತಿಗೆ ಬಂದಿಲ್ಲ ಅನ್ನೋವಾಗ ದೂರ ಆಗ್ತಾ ಇರೋದೇ ಕಾಣಿಸ್ತಿರುತ್ತೆ ನಮ್ಗೆ, ದೂರ ಆಗ್ತಾ ಇದಾರೆ ಅಂತ. ಅದು ತುಂಬಾ ಬೇಜಾರ್ ಕೊಡುತ್ತೆ ಪ್ರಭುಜಿ. ಏನ್ ಮಾಡುತ್ತೆ ಪ್ರಭುಜಿ? ಹೌದು, ಇಲ್ಲಿ ಈಗ ನಾವು ಎಷ್ಟು ಜನಕ್ಕೆ ಸಂಘವನ್ನ ಕೊಡ್ತೇವೆ ಅನ್ನೋದು ಕೂಡ ನಮಗೆ ನಮ್ಮ ಆಯ್ಕೆಗೆ ಬಿಟ್ಟದ್ದು. ಈಗ ನಾವು ದೀಕ್ಷೆಯನ್ನ ತಗೊಳ್ತೇವೆ ಗುರು ಮಹಾರಾಜ್ ಹತ್ರ. ಅವರು ದೀಕ್ಷೆಯನ್ನ ಕೊಡುವಾಗ ನಮ್ಮಲ್ಲಿರುವಂತಹ ಕರ್ಮಗಳನ್ನ ಅವರು ತಗೊಳ್ತಾರೆ. ಆದ್ರೆ ಉದ್ದೇಶ ಏನು? ನಮಗೆ ಒಳ್ಳೇದು ಮಾಡ್ಬೇಕು, ನಮ್ಮನ್ನ ಉದ್ಧಾರ ಮಾಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ. ಆ ಉದ್ದೇಶದಿಂದ, ಅಂದ್ರೆ ಅದೇ ರೀತಿಯಾದಂತಹ ಉದ್ದೇಶದಿಂದ ನೀವು ಕೂಡ ನಿಮ್ಮ ಹತ್ತಿರಕ್ಕೆ ಬಂದಂತಹವರು ಅಥವಾ ನಿಮ್ಮ ಸಂಬಂಧಿಕರಿಗೆ
ನಿಮ್ಮ ಸಂಘವನ್ನ ಕೊಡ್ತಾ ಇದ್ದೀರಾ, ಆ ಒಂದು ರಿಸ್ಕ್ ತಗೊಂಡು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನೀವು ಅವರ ಮೇಲೆ ತೋರಿಸುವಂತಹ ಕೃಪೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಅದನ್ನ ಪಡಿಲಿಕ್ಕೆ ಅವರು ಅರ್ಹರಾಗಿರ್ಬಹುದು ನಿಮ್ಮ ಪ್ರಕಾರ, ಅದಕ್ಕೋಸ್ಕರ ನೀವು ಕೊಡ್ತಾ ಇದ್ದೀರಾ. ಆದ್ರೆ ಕೊಡ್ತಾ ಇದ್ದೀರಾ ಅನ್ನುವ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯು ಕೂಡ ನಿಮಗೆ ಬರ್ತದೆ. ಹಾಗಾಗಿ ಯಾರಿಗೆ ಈಗ ಭಕ್ತಿಯನ್ನ ಪಡಿಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತ ಹೇಳಿದ್ರೆ, ಭಕ್ತರ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಂಡವರಿಗೆ ಆ ಒಂದು ಅರ್ಹತೆ ಬರ್ತದೆ. ಆ ಅರ್ಹತೆಯನ್ನ ನಾವು ಕೊಡ್ತೇವೋ ಅವರಿಗೆ ಬಿಡ್ತೇವೆ ಅನ್ನುವಂಥದ್ದು ನಮಗೂ ಅವರಿಗೂ ಇರುವಂತಹ ಒಂದು ನಂಟು ಏನಿದೆ ಅದರ ಮೇಲೆ ಹೋಗ್ತದೆ. ಈಗ ನಾವು ದೇವಸ್ಥಾನದಲ್ಲಿ ಸೇವೆ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ದೀಕ್ಷೆಯನ್ನ ಕೊಡ್ತಾರೆ. ಅಂದ್ರೆ ಆ ಸೇವೆ ಮಾಡುವಂತಹ ಒಂದು ಮನಸ್ಥಿತಿ ನಮಗಿದೆ. ಮತ್ತೆ ಇನ್ನಷ್ಟು ಸೇವೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ಭಕ್ತಿಯಲ್ಲಿರುವಂತ ಎಲ್ಲ ಅಡ್ಡಿಗಳನ್ನ ಗುರುಗಳು ಮತ್ತು ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು ಅದನ್ನ ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಸಂಪರ್ಕದಲ್ಲಿ ಬರುವವರ ಏನು ಕರ್ಮ ಇದೆ ಅದನ್ನ ಸ್ವೀಕಾರ ಮಾಡಿ ಅವರನ್ನ ಉದ್ಧಾರ ಮಾಡ್ಲಿಕ್ಕೂ ನೀವು ಬಳಸ್ಬೋದು. ಇಲ್ಲ ನನಗಿದು ಯಾವುದು ಬೇಡ ಅಂತೇಳಿ ಎಲ್ಲವನ್ನು ಬಿಟ್ಟು ತೊರೆದು ಕೂಡ ಹೋಗಬಹುದು. ಆದ್ರೆ ಎರಡರಲ್ಲಿ ಕೂಡ ನಿಮ್ಮ ಸ್ವಲ್ಪ ಏನು ತ್ಯಾಗ ಅನ್ನುವಂಥದ್ದು ಇರ್ತದೆ. ಅದರಲ್ಲಿ ಅದು ಎಷ್ಟರ ಮಟ್ಟಿಗೆ ನೀವು ತ್ಯಾಗ ಏನು ನೀವು ಶಕ್ತಿಯನ್ನ ಪಡೆದಿದ್ದೀರಾ ಅದು ಸ್ವಲ್ಪ ಆದ್ರೆ ನಿಮ್ಮ ಭಕ್ತಿ ಗಟ್ಟಿ ಇದೆ ಅಂತ ಹೇಳಿದ್ರೆ ಅವರ ಕರ್ಮವನ್ನು ನಿಮ್ಮ ಕರ್ಮವನ್ನು ನೀವೇ ಸುಟ್ಟು ಹಾಕ್ಬೋದು. ಅದು ಗುರು ಮಹಾರಾಜರು ಮಾಡುವ ಕೆಲಸ. ನಮ್ಮ ಎಲ್ಲ ಕರ್ಮಗಳನ್ನು ನಾಶ ಮಾಡುವಂತ ಶಕ್ತಿ ಇರ್ತದೆ. ಇದು ಹೇಗೆ ಅಂದ್ರೆ ಮ್ಯೂಟ್ ಮಾಡ್ತೇನೆ. ಶ್ರೀಕೃಷ್ಣನು ತನ್ನ ಗುರುಗಳ ಮಗನನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೋಗ್ತಾನೆ, ಸಾಂದೀಪನಿ ಮುನಿಗಳ ಮಗನನ್ನ. ಆಗ ಅಲ್ಲಿ ಯಮಲೋಕದಲ್ಲಿ ಹೋಗಿ ಹೇಳುವಂತದ್ದು ಕೃಷ್ಣ, ಆ ಹುಡುಗನನ್ನ ಕಳಿಸಿ ಆ ಒಂದು ಏನು ಕರ್ಮ ಇದ್ರು ನನ್ನ ಅಕೌಂಟ್ಗೆ ಹಾಕಿಬಿಡಿ ಅಂತ ಹೇಳಿ. ಅದೇ ತರ ಬರ್ತದೆ ಶ್ಲೋಕ. ಯಾಕಂದ್ರೆ ಕೃಷ್ಣನ ಅಕೌಂಟ್ ಅದು ಅನ್ಲಿಮಿಟೆಡ್, ಅದಕ್ಕೆ ಎಷ್ಟು ಬೇಕಾದ್ರೂ ಸೇರಿಸಬಹುದು, ಅದೇನು ಅಲ್ಲಿ ಸಮಸ್ಯೆ ಆಗುದಿಲ್ಲ. ಹಾಗೆ ನಾವು ಕೂಡ ಭಕ್ತಿಯಲ್ಲಿ ಗಟ್ಟಿ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಸಂಬಂಧಿಕರ ಜೊತೆಗೆ ನಾವು ಒಳ್ಳೆ ರೀತಿಯಲ್ಲಿ ಭಕ್ತಿಯನ್ನ ಮಾಡಿಕೊಂಡು ಅವರಿಗೆ ಭಕ್ತಿಯ ಶಕ್ತಿಯನ್ನ ಕೊಟ್ಟು ನೀವು ಅವರನ್ನ ಉದ್ಧಾರ ಮಾಡಬಹುದು. ಇಲ್ಲ ಇವರನ್ನ ಬದಲಾಗಿ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಆದ್ರೆ ಅವರನ್ನ ಬಿಟ್ಟು ನೀವು ಬರ್ಬೋದು. ಯಾಕಂದ್ರೆ ಬಿಟ್ಟು ಬಂದ್ರೆ ನಿಮಗೆ ಪಾಪ ಇಲ್ಲ. ದೇವರ್ಷಿ ಭೂತಾಪ್ತೃಣಾಂ ಪಿತೃಣಾಂ ನಾ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಯಾರು ಈ ಭಗವಂತನ ಭಕ್ತಿಯನ್ನ ಮಾಡ್ತಾರೆ, ಮುಕುಂದ ಭಕ್ತಿ, ಅವರಿಗೆ ದೇವರ್ಷಿ ಭೂತ ಆಪ್ತ ನೃಣಾಂ ಪಿತೃಣಾಂ ನಾ ಕಿಂಕರೋ ನಾಯಂ ಋಣೀಚ ರಾಜನ್. ಈ ದೇವರ್ಷಿಗಳಿಗಾಗಿ ಈಗ ನಾವು ಬೇರೆ ಬೇರೆ ಋಣಗಳನ್ನ ಹೊಂದಿರ್ತೇವೆ, ಮಾತೃ ಋಣ, ಪಿತೃ ಋಣ, ಮತ್ತೆ ಋಷಿಗಳ ಋಣ, ಹೀಗೆ ಬೇರೆ ಬೇರೆ. ಇದು ಯಾವುದು ಕೂಡ ಅವರನ್ನ ಬಾಧಿಸುವುದಿಲ್ಲ. ಯಾಕಂದ್ರೆ ಅವರು ಮರದ ಬೇರಿಗೆ ನೀರನ್ನ ಎರೆಯುತ್ತಾ ಇದ್ದಾರೆ. ಹಾಗಾಗಿ ಬಿಟ್ಟು ಬಂದ್ರೆ ನಿಮಗೆ ದೋಷ ಇಲ್ಲ. ಆದ್ರೆ ಬಿಟ್ಟು ಬರುವ ಶಕ್ತಿಯು ನಿಮ್ಗೆ ಇದೆಯಾ ಅಂತ ನೋಡ್ಕೊಳ್ಳಿ. ಅಥವಾ ನಿಮಗೆ ನೀವು ಅವರಿಗೆ ಹೇಳಿದ್ರೆ ಅವರು ಉದ್ಧಾರ ಆಗ್ತಾರೆ ಅಂತ ಆದ್ರೆ ಅದು ನಿಮಗೆ ಬಿಟ್ಟಂತಹ ಆಯ್ಕೆ. ಅದೇ ಎರಡರಲ್ಲಿ ಕೂಡ ನಿಮ್ಗೆ ರಿಸ್ಕ್ ಇದೆ. ಯಾಕಂದ್ರೆ ನಾವು ಸಂಘ ಜೀವಿಗಳು, ನಮಗೆ ಯಾರೋ ಭಕ್ತಿಯನ್ನ ಕೊಟ್ಟಿದ್ದಾರೆ, ಈಗ ನಮ್ಮಿಂದ ಯಾರೋ ಭಕ್ತಿಯನ್ನ ಅಪೇಕ್ಷಿಸ್ತಾ ಇದ್ದಾರೆ, ಕೊಡಬೇಕಲ್ವಾ? ನಾವು ತಗೊಂಡಿದ್ದೇವೆ ಅಂತ ಹೇಳಿದ್ರೆ ನಾವು ಕೊಡಬೇಕು ಕೂಡ. ಸರಿನಾ? ಹೌದು ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇದು 50 ಆದಾಯದ 50% ಭಾಗ ಅಂತ ಹೇಳಿದಾಗ ಯಾವ್ದು ಬಂದು ನಾವು ಅಕೌಂಟಿಗೆ ಬರುತ್ತೆ ಪ್ರಭುಜಿ? ಮೀನ್ಸ್ ಈಗ 50% ಅಂತ ಹೇಳಿದ್ರೆ 50% ಡೈರೆಕ್ಟ್ ಆಗಿ ಕೊಟ್ಬಿಡೋದು, ಅಥವಾ ನಾವು ಮಾಡೋ ಮನೆಯಲ್ಲಿ ಸುಮಾರು ಒಂದು ಖರ್ಚುಗಳು ಮಾಡ್ತಾ ಇರ್ತೀವಲ್ವಾ, ದೇವರ ಸಲುವಾಗಿ ಮಾಡ್ತಾ ಇರ್ತೀವಿ, ಅದು ಇನ್ಕ್ಲೂಡ್ ಆಗುತ್ತಾ? ವಾಟರ್ ಆಲ್ ಏನ್ ಇನ್ಕ್ಲೂಡ್ ಆಗುತ್ತೆ ಆ 50%? ಹೌದು ಮಾತಾಜಿ. ಈಗ ನೀವು 50ಕ್ಕೆ 50% ನಿಮ್ಮ ಸ್ಯಾಲರಿಯನ್ನ ಕೌಂಟ್ ಮಾಡಿ 50% ಕೊಡ್ಬೇಕು ಅಂತ ಅರ್ಥ ಅಲ್ಲ ಅದರದ್ದು. ನೀವು ಕೃಷ್ಣ ಪ್ರಜ್ಞೆಗೆ ಖರ್ಚು ಮಾಡುವಂತಹ ಏನೆಲ್ಲ ಖರ್ಚು ಬರ್ತದೆ ಅದೆಲ್ಲ ಆ ಒಂದು 50% ನೀವು ಅದಕ್ಕೆ ಕೊಟ್ಟು ಬಿಡ್ಬೇಕು. ಅದು ನಿಮ್ಮ ಭೋಗಕ್ಕೆ ಉಪಯೋಗ ಆಗಬಾರ್ದು,
ಅದು ಭಕ್ತಿಗೆ ಉಪಯೋಗ ಆಗ್ಬೇಕು. ನೀವು ಭಕ್ತಿಗೆ. ಭಾಗವತ ಸೆಟ್ ಅನ್ನ ತೆಗೆದುಕೊಳ್ಬಹುದು ಮನೆಗೆ, ಅಥವಾ ನಿಮ್ಮ ಸುತ್ತಮುತ್ತಲಿರುವವರಿಗೆ ಪ್ರಸಾದವನ್ನ ಮಾಡಿ ಹಂಚಬಹುದು, ಅಥವಾ ಯಾರಿಗೋ ಯಾತ್ರೆಗೆ ನೀವು ಸ್ಪಾನ್ಸರ್ ಮಾಡ್ಬೋದು ಅಥವಾ ಕರ್ಕೊಂಡು ಹೋಗ್ಬೋದು. ಇದೆಲ್ಲವೂ ಕೂಡ ಅದರಲ್ಲೇ ಬರ್ತದೆ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರಾಘವ್ ಪ್ರಭು. ಕೃಷ್ಣ ಪ್ರಭು. ಪ್ರಭು ಇದು ಹರೇ. ಪ್ರಸಾದ ವಿಚಾರವಾಗಿ ಪ್ರಭು, ಯಾಕೆಂದ್ರೆ ಈ ಕೆಲವರೆಲ್ಲ ನಾವೆಲ್ಲ ವರ್ಕ್ ಮಾಡ್ತಂದ್ರೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಸೊ ಒನ್ ಡೇ ಟ್ರಾವೆಲ್ ಆದ್ರೆ ಓಕೆ ಮ್ಯಾನೇಜ್ ಮಾಡ್ಬೋದು, ಬಟ್ ಡೇ ಆರ್ 2 ಆದಾಗ ಏನಾಗುತ್ತೆ ಅಂದ್ರೆ ನಾವು ಫ್ರೂಟ್ಸ್ ಎಲ್ಲ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. ಬಟ್ ಅಂತ ಸಮಯದಲ್ಲಿ ಜ್ಯೂಸ್ ಇದನ್ನೇನ ಮತ್ತೆ ನಾವು ಈಗ ಅವ್ರು ಲೌಕಿಕರು ಜ್ಯೂಸ್ ಮಾಡೋದು ಅವ್ರು ಜ್ಯೂಸ್ ಸೆಂಟರ್ ಮಾಡ್ತಾರೆ, ಬಟ್ ಅವ್ರು ಲೌಕಿಕರೇನೆ. ಅದನ್ನ ಏನಾದ್ರೂ ಕೃಷ್ಣನಿಗೆ ಅರ್ಪಿಸಿ ನಾವು ತಗೊಳ್ಳೋ ಅಂತದ್ದು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾಡ್ಬೋದಾ ಅಥವಾ ಹೇಗೆ ಪ್ರಭುಜಿ? ಯಾಕಂದ್ರೆ ನಮ್ಗೆ ಬಂದೇ ಬರುತ್ತೆ, ಇದು ಆಪ್ಷನ್ ಬಂದೇ ಬರುತ್ತೆ ನಮ್ಗೆ. ಸೊ ಹೇಗೆ ಪ್ರಭುಜಿ ಅದು? ಮೊದಲನೇದಾಗಿ ನೀವು ಯಾವ ಕಾರಣಕ್ಕೋಸ್ಕರ ಪ್ರಯಾಣ ಮಾಡ್ತಾ ಇದ್ದೀರಾ ಅದು ಉತ್ತಮ ಕಾರ್ಯ ಅಂತ ಹೇಳಿ ಆದ್ರೆ ಅದಕ್ಕೋಸ್ಕರ ನೀವು ಹಣ್ಣುಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಪ್ರಯಾಣವನ್ನ ಮುಂದುವರಿಸಬಹುದು. ಹಣ್ಣುಗಳನ್ನ ತೆಗೆದುಕೊಳ್ಳೋದ್ರಿಂದ, ಹಾಲನ್ನು ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ಪಾಪ ಬರುವುದಿಲ್ಲ. ಯಾವುದರಿಂದ ಅಡಿಗೆ ಮಾಡಿರುವಂತದ್ದಲ್ಲ, ಅದನ್ನ ಸ್ವೀಕಾರ ಮಾಡಬಹುದು. ಯಾವುದನ್ನು ಈಗ ನೀವು ಮನೆಯಲ್ಲೇ ಚಪಾತಿಯನ್ನ ಮಾಡಿಕೊಂಡು 2 ಅಥವಾ 3 ದಿನಕ್ಕಾಗುವಷ್ಟು ಇಟ್ಕೊಳ್ಬಹುದು. ನಿಮಗೆ ಅಭ್ಯಾಸ ಇದ್ರೆ ಇದು ಸಾಧ್ಯ. ಮತ್ತೆ ನೀವು ಏಕಾದಶಿಯಂತಹ ವ್ರತಗಳನ್ನ ಹಿಡಿಯೋದ್ರಿಂದ ನಿಮಗೆ 1 ದಿನ ಇಡೀ ಬರೀ ನೀರಲ್ಲಿ ಕೂಡ ಇರಬಹುದು, ಅದೇನು ಅಂತ ಸಮಸ್ಯೆ ಆಗುದಿಲ್ಲ. ಮತ್ತೆ ಪ್ರಯಾಣ ಮಾಡುವಾಗ ನಮಗೆ ಬೇರೆ ಏನು ಕಷ್ಟದ ಕೆಲಸಗಳೇನು ಇರುವುದಿಲ್ಲ, ಸುಮ್ಮನೆ ಕುಳಿತಲ್ಲೇ ಇರ್ತೇವೆ ಅಷ್ಟೇ, ಅಥವಾ ನೀವು ಬಸ್ ಅಥವಾ ಟ್ರೈನ್ ಪ್ರಯಾಣ ಮಾಡುವಾಗ. ಹಾಗಾಗಿ ಸ್ವಲ್ಪ ತಪಸ್ಸು ಮಾಡಿ ಅಭ್ಯಾಸ ಇದ್ದವರಿಗೆ ಈ ರೀತಿ ಚಪಾತಿಯನ್ನೇ ತಿಂದುಕೊಂಡು, ಚಪಾತಿ, ಬಾಳೆಹಣ್ಣು ಈ ರೀತಿಯಾಗಿ ತೆಗೆದುಕೊಂಡೇ ಇರಬಹುದು. ಈ ಟೊಮ್ಯಾಟೊ ಕೆಚಪ್ ಕೂಡ ಮಾಡ್ತಾರೆ, ಅವುಗಳನ್ನ ತೆಗೆದುಕೊಳ್ಬಹುದು. ಅದು 3 ದಿವಸದವರೆಗೂ ಬರ್ತದೆ. ಈಗ ನಾವೆಲ್ಲ ಮೊದಲು ದೂರದ ಊರಿಗೆ ಪ್ರಯಾಣ ಮಾಡುವುದಾದ್ರೆ ಅದು ಚಪಾತಿ ಎಷ್ಟು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಹೋಗಿ ರಾತ್ರಿ ಮುಗಿಸಿ ವಾಪಸ್ ಬಂದ ಮೇಲೂ ಚಪಾತಿ ಇರ್ತಿತ್ತು ಬ್ಯಾಗಲ್ಲಿ, ಸ್ವಲ್ಪ ಉಳಿದಿರ್ತಿತ್ತು, ಅಷ್ಟು ಮಾಡ್ಕೊಂಡು ಹೋಗುದು. ಅದು ಏನು ಮಾಡಿದ್ರು ಅದು ಫುಲ್ ಡ್ರೈ ಮಾಡಿರ್ತೇವೆ, ಹಾಗಾಗಿ ಅದು ಹಾಳಾಗುದಿಲ್ಲ. ಏನು ಹೊಟ್ಟೆ ಹಸಿವು ಅಂತ ಹೇಳಿ ಹಸಿವಿಗೆ ಬೇಕಾದದ್ದು ಇರ್ತದೆ ನಮ್ಮಲ್ಲಿ, ಮತ್ತೆ ಹಣ್ಣು ಹಂಪಲುಗಳು ಇರ್ತವೆ. ಆಮೇಲೆ ಮೈಂಡ್ ಅನ್ನ ನಾವು ಎಂಗೇಜ್ ಮಾಡಿ ಇಟ್ಕೊಂಡ್ರೆ ಹಸಿವು ನಮ್ಮನ್ನ ಅಷ್ಟೊಂದು ಕಾಡುವುದಿಲ್ಲ. ನಾವು ಹೆಚ್ಚಾಗಿ ಭಕ್ತರು ಅಂತ ಹೇಳಿದ್ರೆ ಜಪ ಮಾಡ್ತಿರ್ತಾರೆ, ಅಥವಾ ಏನಾದ್ರು ಕ್ಲಾಸ್ ಕೇಳೋದು ಅಥವಾ ಈ ರೀತಿಯಾಗಿ ಮಾಡ್ತಾ ಇದ್ದಾಗ ನಮಗೆ ಒಂದು ಇಡೀ ದಿನ ಏನು ಟ್ರಾವೆಲಿಂಗ್ ಅಲ್ಲೇ ಕಳಿಬೇಕು ಅಂತ ಹೇಳಿದ್ರೆ 8 ಗಂಟೆ ಫ್ರೀ ಇದ್ರು ಕೂಡ ಅದು ಸಮಯ ಹೇಗೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಬರೀ 8 ಗಂಟೆ ನಾನು ಪ್ರಯಾಣ ಮಾಡಿದ್ದು ಅಂತ ಅನಿಸ್ತದೆ, ಇನ್ನು ಸ್ವಲ್ಪ ಸಮಯ ಇದ್ರೆ ಒಳ್ಳೇದಿತ್ತು ಅಂತ ಹೇಳಿ. ಅದಕ್ಕೋಸ್ಕರನೇ ಕೆಲವು ಭಕ್ತರು ಫ್ಲೈಟ್ ಅಲ್ಲಿ ಹೋಗೋದಕ್ಕಿಂತ ಟ್ರೈನ್ ಅಲ್ಲಿ ಹೋಗೋದು ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ನೀವು ತಕ್ಷಣ ಮುಟ್ಟಿ ಬಿಡ್ತೀರಾ, ಟ್ರೈನ್ ಅಲ್ಲಿ ಆದ್ರೆ ಅದರಲ್ಲಿ ತುಂಬಾ ನಿಮಗೆ ಸಮಯ ಟೈಮ್ ಸ್ಪೆಂಡ್ ಮಾಡಬಹುದು. ಅದರಲ್ಲೂ ತುಂಬಾ ಜನ ಒಟ್ಟಿಗೆ ಹೋಗೋದಾದ್ರೆ ಸಂಕೀರ್ತನೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ಬೋದು ಅಂತ ಹೇಳಿ. ಆ ರೀತಿಯಾಗಿ ಕೂಡ ಬೇಕು ಅಂತಲೇ ಆ ರೈಲು ಪ್ರಯಾಣವನ್ನು ಆಯ್ಕೆ ಮಾಡುವವರು ಕೂಡ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ 4ನೇ ಅಧ್ಯಾಯವನ್ನ ಮುಂದುವರಿಸೋಣ. ಮಹೇಶ್ ಅವರೇ, ಅದು ವಿಡಿಯೋ ಆಫ್ ಮಾಡ್ತೀರಾ ಅಥವಾ ಹೋಸ್ಟ್ ನನಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಓಕೆ.